ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ದಿಲ್ಲಿಯಲ್ಲಿ ರೈತರ ಪ್ರತಿಭಟನೆಯ ಅಂದರೆ ರೈತರ ಚಳವಳಿಯ ಆ ಒಂದು ನೆಲದಲ್ಲಿ ಏನು ನಡೀತಾ ಉಂಟು, ಒಟ್ಟು ಆ ಒಂದು ರೈತ ಚಳವಳಿಯ ಅಥವಾ ಒಂದು ರೈತರು ಸಂಘಟಿಸ್ತಾ ಇರುವಂಥ ಈ ಒಂದು ಚಾರಿತ್ರಿಕ ಚಳವಳಿಯ ಆ ಒಂದು ಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ನಡೀತಾ ಇರುವಂಥ ಒಂದು ಬೆಳವಣಿಗೆ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ರಾಮಾಂಜನಪ್ಪ ಆಲ್ದಾಳ್ಳಿ ಅವರು ಭಾಗವಹಿಸಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಎಸ್, ರಾಮಾಂಜನಪ್ಪ ಆಲ್ದಾಳ್ಳಿಯವರು ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆ, ಇದರ ರಾಷ್ಟ್ರೀಯ ಅಧ್ಯಕ್ಷರು. ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆ, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್, AIDYO, ಈ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ರಾಮಾಂಜನಪ್ಪ ಆಲ್ದಾಳ್ಳಿಯವರು. ಮೂಲತಃ ಬಳ್ಳಾರಿಯವರು. ತನ್ನ ವಿದ್ಯಾರ್ಥಿ ಜೀವನದಲ್ಲೇ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸಂಘಟನೆಯಲ್ಲಿ ತನ್ನ ವಿದ್ಯಾರ್ಥಿ ಜೀವನದಲ್ಲೇ ಸೇರಿಕೊಂಡು ನಾಯಕತ್ವವನ್ನು ವಹಿಸಿದವರು. ಇವಾಗ ಆ ಒಂದು ಸಂಘಟನೆಯ ನಂತರದ ಏನು ಅಂದರೆ ಯುವಜನ ಸಂಘಟನೆಯ ವಿದ್ಯಾರ್ಥಿ ಸಂಘಟನೆಯಿಂದ ಯುವಜನ ಸಂಘಟನೆಗೆ ಅವರು ಮತ್ತೆ ಏನು ತನ್ನ ಒಂದು ಸಂಘಟನಾತ್ಮಕ ಬದುಕನ್ನು ವಿಸ್ತರಿಸ್ತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಈ ಒಂದು ದಿಲ್ಲಿನಲ್ಲಿ ರೈತರು ನಡೆಸ್ತಾ ಇರುವಂಥ ಚಳವಳಿಯಲ್ಲಿ ಭಾಗವಹಿಸಿ ಬಂದವರು. ಸುಮಾರು ಒಂದು ವಾರಗಳ ಕಾಲ ಆ ಒಂದು ಚಳವಳಿಯಲ್ಲಿ ಆ ಒಂದು ಚಳವಳಿಗಾರರ ಜೊತೆಗೇ ಇದ್ದು ಅವರು ಆ ಒಂದು ಚಳವಳಿಯ ಆ ಒಂದು ಸ್ಪಿರಿಟ್ ಏನಿದೆ ಅದನ್ನು ನೋಡಿದವರು ಮತ್ತು ಆ ಚಳವಳಿಯದಲ್ಲಿ ಅಲ್ಲಿ ಯಾವ ರೀತಿ ಅದು ಸಂಘಟನೆಗೊಳ್ತಾ ಇದೆ ಮತ್ತು ಅದು ತಳಮಟ್ಟದಲ್ಲಿ ಅದು ಎಷ್ಟು ಪ್ರಬಲವಾಗಿ ಎಷ್ಟು ಸ್ಟ್ರಾಂಗ್ ಆಗಿ ನೆಲೆಗೊಂಡಿದೆ ಅನ್ನೋ ಬಗ್ಗೆ ಇವತ್ತು ಅವರು ನಮ್ಮ ಮಾತಾಡಲಿಕ್ಕೆ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಹುಮುಖ್ಯವಾಗಿ ನಮ್ಮ ಮಾಧ್ಯಮಗಳು ಜನವರಿ 26ರ ಬೆಳವಣಿಗೆಯ ನಂತರ, ಇದು ಆಲ್ದಾಳ್ಳಿಯವರೇ, ಜನವರಿ 26ರ ನಂತರ ಅಂದರೆ ದಿಲ್ಲಿಯಲ್ಲಿ ನಡೆದಂಥ ಒಂದು ಏನು ಧ್ವಜಾರೋಹಣದ ಘಟನಾವಳಿಗಳು, ಆ ದಿವಸ ಬೆಳಿಗ್ಗೆ ಕೆಂಪುಕೋಟೆಯಲ್ಲಿ ಸರ್ಕಾರದ ವತಿಯಿಂದ ಏನು ಈ ಒಂದು ಧ್ವಜಾರೋಹಣ ನಡೆದಿತ್ತು. ಸರ್ಕಾರಿ ಧ್ವಜಾರೋಹಣ ನಡೆದ ನಂತರ ಮಧ್ಯಾಹ್ನದ ಬಳಿಕ ರೈತರ ಪೆರೇಡ್ ನಡೆದಿತ್ತು. ರೈತರು ಮೊದಲಾಗಿ ತಿಳಿಸಿದಾಗೆ ನಾವು ಔಟರ್ ಡೆಲ್ಲಿಯ ರಿಂಗ್ ರೋಡ್ನಲ್ಲಿ ನಾವು ಏನು ಟ್ರ್ಯಾಕ್ಟರ್ ಮೆರವಣಿಗೆ ಮಾಡ್ತೇವೆ ಅಂತ. ಸರಿ, ಒಂದೆರಡು ಗುಂಪಿನವರು ಏನು ದೇಶಪೂರಕವಾಗಿಯೋ ಅಥವಾ ಯಾವುದೋ ಏನು ಕಾರಣಕ್ಕಾಗಿಯೋ ಅಥವಾ ಯಾರ್ದೋ ಪಿತೂರಿಂದಲೋ ಕೆಂಪುಕೋಟೆ ಹತ್ತ ತೆರಳಿ ಅಲ್ಲಿ ಕೆಂಪುಕೋಟೆಯ ಪಕ್ಕದಲ್ಲಿ ಅವರು ಧ್ವಜಾರೋಹಣ ಮಾಡುವಂಥ ಪ್ರಯತ್ನ ಕೂಡ ನಡೆದಿತ್ತು. ಆ ಪ್ರತಿಭಟನೆ ಅಥವಾ ಒಂದು ಪ್ರತಿಭಟನೆಯ ದಿಕ್ಕು ತಪ್ಪಿಸಿದ್ದು ಅಥವಾ ಧ್ವಜಾರೋಹಣ ಮಾಡಿದ ಆರೋಪಿಗಳನ್ನೆಲ್ಲ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ದೀಪ್ ಸಿದ್ದು ಅನ್ನುವಾತ ಬಿಜೆಪಿಯ ಮುಖಂಡ ದೀಪ್ ಸಿದ್ದು. ಸೊ ಆತನ ಅರೆಸ್ಟ್ ಕೂಡ ಮಾಡಲಾಗಿದೆ. ಸೊ ಆ ದಿವಸದ ಬೆಳವಣಿಗೆಯ ನಂತರ ಇಡೀ ದೇಶದ ಮಾಧ್ಯಮಗಳು, ಅಷ್ಟುವರೆಗೆ ರೈತ ಚಳವಳಿಯ ಬಗ್ಗೆ ಸುಮ್ಮನೆ ಕುಳಿತಿದ್ದ ಮಾಧ್ಯಮಗಳು ರಾತ್ರೋರಾತ್ರಿ ಪೂರ್ತಿ ಅಥವಾ ದಿನ ಪೂರ್ತಿ ಎದ್ದು ನಿಂತು ರೈತರು ದಂಗೆ ನಡೆಸಿದರು, ದಿಲ್ಲಿಯಲ್ಲಿ ರೈತರು ಹಾದಿ ತಪ್ಪಿದರು, ರೈತರು ದೇಶಕ್ಕೆ ಅಪಮಾನ ಮಾಡಿದ್ರು ಅಂತ ಹೇಳಲಿಕ್ಕೆ ಸುದ್ದಿ ಮಾಡಲಿಕ್ಕೆ ಆರಂಭಿಸಿದರು. ಮತ್ತು ಅದರ ಜೊತೆಗೇನೆ ರೈತರ ಚಳವಳಿಯಿಂದ ಜನ ವಿಮುಖರಾಗ್ತಾ ಇದ್ದಾರೆ, ರೈತರು ವಿಮುಖರಾಗ್ತಾ ಇದ್ದಾರೆ, ಕೆಲವು ಸಂಘಟನೆಗಳು ಈ ಒಂದು ಚಳವಳಿಯನ್ನು ಬಿಟ್ಟು ಹೋಗ್ತಾ ಇದ್ದಾವೆ ಅಂತ ಹೇಳಿದವು. ಆದರೆ ಇದು ಎಷ್ಟು ನಿಜ ಅನ್ನೋದು ಮಾತ್ರ ನಾವು ನೋಡಿಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ನಂತರದ ಅಂದರೆ ವೆರಿ ನೆಕ್ಸ್ಟ್ ಡೇನೆ ನಮಗೆ ವಾಸ್ತವ ಪರಿಸ್ಥಿತಿ ಏನನ್ನೋದು ತಿಳಿದು ಬಂದಿತ್ತು. ಆ್ಯಕ್ಚುಲಿ ಈ ರಾಷ್ಟ್ರೀಯ ಮಾಧ್ಯಮಗಳು ಅಥವಾ ಬಹುತೇಕ ದೇಶದ ಮಾಧ್ಯಮಗಳು ಹೇಳ್ತಾ ಇರುವ ರೀತಿಯಲ್ಲಿ ದಿಲ್ಲಿಯಲ್ಲಿ ಜನ ಅಥವಾ ರೈತರು ಆ ಒಂದು ಪ್ರತಿಭಟನೆಯ ಜಾಗವನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಅನ್ನುವುದು ಅದು ವಾಸ್ತವ ಅಲ್ಲ ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿಯ ಸಾಕ್ಷಾತ್ ಏನು ಬೆಳವಣಿಗೆ ವರದಿಗಳಿಗೆ ಸಾಕ್ಷಿಯಾಗಿದ್ದಂಥ ರಾಮಾಂಜನಪ್ಪ ಆಲ್ದಾಳ್ಳಿ ಅವರು ಆ ಒಂದು ಚಳವಳಿಯ ಹಿನ್ನೆಲೆ ಮತ್ತು ಆ ಚಳವಳಿ ನಡೀತಾ ಇರುವ ಬಗ್ಗೆ ಮತ್ತು ಮುಂದೆ ಆ ಚಳವಳಿ ಯಾವ ದಿಕ್ಕಿಗೆ ಸಾಗಬಹುದು ಅನ್ನೋ ಮುನ್ನೋಟ ಎಲ್ಲ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಎಸ್, ನಾನು ಅವರನ್ನು ಈ ಒಂದು ಮಾತುಕತೆಗೆ ಸೆಳೆಯುವ ಸಂದರ್ಭದಲ್ಲಿ, ಸರ್, ಇದು ರಾಮಾಂಜನಪ್ಪ ಅವರೇ, ನೀವು ಯಾವ ಯಾವ ತಿಂಗಳಲ್ಲಿ ಎಷ್ಟು ದಿವಸ ನೀವು ಈ ಒಂದು ದಿಲ್ಲಿಯಲ್ಲಿ ರೈತರ ಚಳವಳಿಯಲ್ಲಿ ಭಾಗಿಯಾಗಿದ್ರಿ? ನಾನು ನಮ್ಮ ಸಂಘಟನೆಯ ಸ್ವಯಂ ಸೇವಕರನ್ನ ಕರ್ನಾಟಕದಿಂದ ಸುಮಾರು 9 ಜನಗಳು ಕರ್ನಾಟಕದಿಂದ ಹೋಗಿದ್ವಿ. ಸೊ ಡಿಸೆಂಬರ್ ತಿಂಗಳಲ್ಲಿ ಒಂದು ವಾರಗಳ ಕಾಲ ನಾನು ದಿಲ್ಲಿಯ ಬಾರ್ಡರ್ಗಳಲ್ಲಿ ಏನು ರೈತರು ಚಳವಳಿ ನಡೆಸ್ತಾ ಇದ್ದಾರೆ ಅವ್ರ ಜೊತೆ ನಾನು ಕಳೆಯೋದಕ್ಕೆ ಸಾಧ್ಯ ಆಯಿತು. ಈಗ ಎಸ್, ಅದು ಬಹುಶಃ ಸಿಂಗು, ಟಿಕ್ರಿ, ಗಾಜಿಯಾಬಾದ್ ಈ ಒಂದು ಪ್ರದೇಶಗಳಲ್ಲಿ
ಈಗ ಈಗ ಇವಾಗ ಈ ಸಂದರ್ಭದಲ್ಲಿ ನಿಮ್ಮ ಸಂಘಟನೆಯ ಕಾರ್ಯಕರ್ತರು ಆ ಚಳವಳಿಯಲ್ಲಿ ಭಾಗಿಗಳಾಗಿದ್ದಾರಾ ಅಥವಾ ಅಲ್ಲಿ ತೆರಳ್ತಾ ಇದ್ದಾರಾ ಈಗಲೂ? ದಿಲ್ಲಿ ಬಾರ್ಡರ್ನಲ್ಲಿ 4 ಬಾರ್ಡರ್ಗಳಲ್ಲಿ ಚಳವಳಿ ನಡೀತಾ ಇದೆ. ಒಂದು ಸಿಂಘು ಬಾರ್ಡರು, ಎರಡನೇದು ಟಿಕ್ರಿ ಬಾರ್ಡರು, ಮೂರನೇದು ಗಾಜಿಪುರ ಬಾರ್ಡರು, ನಾಲ್ಕನೇದು ಶಹಜಾನ್ಪುರ ಬಾರ್ಡರ್. 4 ಬಾರ್ಡರ್ಗಳಲ್ಲಿ ಹೆಚ್ಚು ಕಡಿಮೆ ಸಿಂಘು ಬಾರ್ಡರು ಮತ್ತು ಟಿಕ್ಕು ಬಾರ್ಡರು ಒಂದು 20-25 ಕಿಲೋಮೀಟರ್ ಗಟ್ಟಲೆ ರೈತರು ಆ ಸ್ಥಳವನ್ನು ಆಕ್ರಮಿಸ್ಕೊಂಡಿದ್ದಾರೆ. ಸೊ ಆ ಜನಗಳು ಎಷ್ಟು ಜನ ಸೇರಿದ್ದಾರೆ ಅನ್ನೋದಕ್ಕೆ ಲೆಕ್ಕ ಇಲ್ಲ. ಲಕ್ಷಾಂತರ ಜನಗಳು ಸೇರಿದ್ದಾರೆ. 25 ಕಿಲೋಮೀಟರ್ ಉದ್ದಕ್ಕೆ ಮತ್ತೆ ಅಗಲ ಅಷ್ಟೇ. ನಮ್ಮ ನ್ಯಾಷನಲ್ ಹೈವೇ 4 ಲೈನ್ ಇರ್ತದೆ, ಬಟ್ ಅಲ್ಲದು 10 ಲೈನ್. ಅದು ಹೋಗ್ತಾ ಇದು ಬರ್ತಾ ಇದು, ಜೊತೆಗೆ ಅಕ್ಕಪಕ್ಕ ಇರತಕ್ಕಂಥ ಖಾಲಿ ಜಾಗವನ್ನು ಆಕ್ರಮಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಸಿಂಘು ಬಾರ್ಡರ್ನಲ್ಲಿ ಕೊನೆಯವರೆಗೂ ಹೋಗಿದ್ವಿ. ನಾವು ನಮಗೆ ಲೆಕ್ಕಂತೂ ಸಿಗಲಿಲ್ಲ. ನಾವು ಆಲ್ಮೋಸ್ಟ್ ಒಂದು ಆಟೋ ತೊಗೊಂಡು ಹೋಗಿದ್ವಿ. 1 ಗಂಟೆ 20 ನಿಮಿಷ ಆಯಿತು ಈ ಬಾರ್ಡರಿಂದ ಆ ಕಡೆವರೆಗೂ ಜನ ಮುಟ್ಟೋದಕ್ಕೆ. ಅಷ್ಟು ಪ್ರದೇಶದಲ್ಲಿ ಜನ, ಒಂದು ಬಾರ್ಡರ್ನಲ್ಲಿ ಇರತಕ್ಕಂಥ ಜನ. ಅದು ಎರಡನೇದಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿದ್ದೇನಂತ ಹೇಳಿದ್ರೆ, ಈ ಎಲ್ಲ ಬಾರ್ಡರ್ನಲ್ಲಿ ಜನ ಏನು ಸೇರ್ಕೊಂಡಿದ್ದಾರೆ, 8 ವರ್ಷದ ಮಗುವಿನಿಂದ 90 ವರ್ಷದ ಮುದುಕರವರೆಗೆ, ಹೆಣ್ಣು ಮಕ್ಕಳು, ಯುವಕರು, ಎಲ್ಲ ವಯೋಮಾನದವರು ಆ ಚಳವಳಿಯಲ್ಲಿ ಬಂದು ಭಾಗವಹಿಸಿಕೊಂಡಿದ್ದಾರೆ. ಸೊ 4 ಬಾರ್ಡರ್ಗಳಲ್ಲಿ ಜನಗಳು ಈ ತರ ಟಿಕ್ರಿ, ಗಾಜಿಪುರ, ಶಾಜಾಬಾದ್ ಎಲ್ಲ ಕಡೆನೂ ಅದೇ ತರ ಜನ ಸೇರ್ಕೊಂಡಿದ್ದಾರೆ. ಅಂದ್ರೆ ಈಗ ಈಗ ಇವಾಗ ಏನು ನಿಮ್ಮ ಸಂಘಟನೆಯ ಕಾರ್ಯಕರ್ತರು ಅಲ್ಲಿ ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ದಾರೆ ಸರ್ ಇವಾಗ ರೈಟ್ ನಾವು? ಅಂದ್ರೆ ಒಂದೊಂದು ಬ್ಯಾಚ್ ಹೋಗ್ತದೆ, ವಾಪಸ್ ಬರ್ತದೆ, ಇನ್ನೊಂದು ಬ್ಯಾಚ್ ಹೋಗ್ತದೆ. ಅಂದ್ರೆ ಈಗ 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 ಅಲ್ಲಿ ತೆರಳಿರುವಂತಹ ನಿಮ್ಮ ಏನು ಸಂಘಟನೆಯ ಕಾರ್ಯಕರ್ತರ ಒಂದು ಅಭಿಪ್ರಾಯ ಅಥವಾ ಒಂದು ಅವರು ನೋಡಿರೋ ಪ್ರಕಾರ, ಈಗ ನೀವು ಅವ್ರ ಜೊತೆಗೆ ಮಾತಾಡಿರ್ತೀರಿ, ನೀವು ದಿನಮಾನಗಳು ಬೇರೆ, ಅವರು ಈಗ ಅಲ್ಲಿರುವಂಥದ್ದು ಬೇರೆ. ಆವತ್ತಿನ ಜನಸಂಖ್ಯೆಗೂ ಇವತ್ತಿನ ಅಲ್ಲಿರುವಂಥ ರೈತರ ಸಂಖ್ಯೆಗೂ ಇವತ್ತು ಕಡಿಮೆ ಇದ್ದಾರೋ ಅಥವಾ ಜಾಸ್ತಿ ಇದ್ದಾರೋ? ಸಂಖ್ಯೆ ವಿಪರೀತ ಜಾಸ್ತಿ ಆಗಿದೆ. 26 ನಂತರ ನೀವೇನು ಹೇಳ್ತಾ ಇದ್ರಿ, ಜನವರಿ 26 ಚಳವಳಿ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು ಏನು ಬಿತ್ತರಿಸಿದವು, ಅಷ್ಟೂ ದಿನಗಳ ಕಾಲ ಸುಮ್ಮನೆ ಇದ್ರು. ಈ ಮಾಧ್ಯಮಗಳು ಗೋಧಿ ಮೀಡಿಯಾ ಅಂತ ಎಲ್ಲ ಜನಗೂ ಅರ್ಥ ಆಗಿದೆ. ಹಾಗಾಗಿ ಈ ಸುಳ್ಳು ಪ್ರಚಾರ ಮಾಡ್ತಕ್ಕಂಥ ಮಾಧ್ಯಮಗಳ ಪ್ರತಿನಿಧಿಗಳು ಸಿಂಘು ಬಾರ್ಡರ್ಗೆ, ಟಿಕ್ರಿ ಬಾರ್ಡರ್ಗೆ ಹೋದಾಗ ಜನ ಅವ್ರನ್ನ ಬಿಟ್ಕೊಟ್ಟಿಲ್ಲ. ನೀವು ಬರೋದಿದ್ರೆ ಸತ್ಯ ವರದಿ ಮಾಡೋದಕ್ಕೆ ಬರಬೇಕು. ನೀವು ಸುಳ್ಳು ವರದಿ ಮಾಡ್ತಿರೋಂತ ಗೊತ್ತಾಗಿದೆ, ನೀವು ಬರೋ ಅವಶ್ಯಕತೆ ಇಲ್ಲ, ನಿಮ್ಮ ಪ್ರಚಾರ ಅವಶ್ಯಕತೆ ಇಲ್ಲ ಅಂತ ಬಿಟ್ಕೊಂಡಿಲ್ಲ ಅವ್ರು. ಸೊ ಹಾಗಾಗಿ ಅಷ್ಟೂ ದಿನಗಳ ಕಾಲ ಸುಮ್ಮನೆ ಇದ್ದಕ್ಕಿದ್ದಂಗೆ 26ನೇ ತಾರೀಕು ಆದಮೇಲೆ ನೀವು ಇಷ್ಟೊತ್ತು ಹೇಳಿದ ಮಾತನ್ನ ಅವ್ರು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ರು. ರೈತರು ಇಲ್ಲ, ಹೋಗ್ಬಿಟ್ಟಿದ್ದಾರೆ, ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ, 26ನೇ ತಾರೀಕು ಘಟನೆ ಆದಮೇಲೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿರ್ತಕ್ಕಂಥ ಜನಗಳು ರೋಮಾಂಚನಗೊಂಡು, ಆಕ್ರೋಶಗೊಂಡು, ಅದಕ್ಕಿಂತ ಮುಂಚೆ ಇದ್ದದಕ್ಕಿಂತ ಸಂಖ್ಯೆ ಜಾಸ್ತಿ ಆಗಿದೆ. ರೈತ ಮುಖಂಡ ಟಿಕಾಯತ್ ಅವರ ಆ ಒಂದು ಭಾವನಾತ್ಮಕ ಭಾಷಣ, ಕಣ್ಣೀರು ಕೂಡ ಇದಕ್ಕೊಂದಷ್ಟು ಏನು ಪ್ರೇರಣೆ ತಂದಿರಬಹುದು ರೈತರಿಗೆ. ಖಂಡಿತ. ಅವರು ನನ್ನ ಮೇಲೆ ಗೋಲಿ ಹಾರಿಸ್ತಾರೆ, ಗುಂಡು ಹಾರಿಸ್ತಾರೆ, ಆದ್ರೆ ನಾನು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿದ್ರು. ನಾನು ನನ್ನ ಅನುಭವದಲ್ಲಿ ನೋಡೋದ್ರಿಗಿನ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ರೈತ ಕೂಡ ಯಾವ ರೀತಿ ಮನಸ್ಸು ತಯಾರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಅವರು ಕಾಲೆ ಕಾನೂನು ಅಂತ ಹೇಳ್ತಾರೆ, ಕರಾಳ ಕಾನೂನು. ಕಾಲೆ ಕಾನೂನು ವಾಪಸ್ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೆಣ ವಾಪಸ್ ಹೋಗಬೇಕು ಊರಿಗೆ. ದೃಢ ನಿರ್ಧಾರ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಈ ಕೃಷಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಕೃಷಿ ಕಾಯ್ದೆಯನ್ನು ಕರಾಳ ಕೃಷಿ ಕಾಯ್ದೆ ಅಂತ ಈಗ ನಿಮ್ಮ ರೈತ ಸಂಘಟನೆಗಳು ಹೇಳ್ತೇವೆ. ಹೌದು. ಇವಾಗ ನಾನು ನಿಮ್ಮ ಜೊತೆಗೆ ಈ ಅನುಭವಗಳು ಇನ್ನಷ್ಟು ನಾನು ಮಾತಾಡಬೇಕಾಗಿದೆ. ಈ ನಡುವೆ ನಮ್ಮ ನಿನ್ನೆ ಮೊನ್ನೆಯ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಮಾತಾಡುವಂಥದ್ದು, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಜಜ್ಮೆಂಟ್, ಒಂದೇ ಜಾಗದಲ್ಲಿ ನಿರಂತರವಾಗಿ ದೊಡ್ಡ ಅವಧಿಗೆ ಪ್ರತಿಭಟನೆಗಳನ್ನು ಮಾಡಬಾರದು ಅಂತ ಹೇಳಲಿಕ್ಕೆ ಹೊರಟಿದೆ. ಸೊ ಈ ಪ್ರತಿಭಟನೆ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ನೀವು ಆಲೋಚನೆ ಮಾಡ್ತೀರಿ? ಸೊ ಈ ರೀತಿಯ ತೀರ್ಮಾನಗಳನ್ನು ಸುಪ್ರೀಂ ಕೋರ್ಟ್ ಕೊಡ್ತಾ ಹೋದರೆ ಸುಪ್ರೀಂ ಕೋರ್ಟ್ ಮೇಲೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ನಂಬಿಕೆ ಕೂಡ ಮೋಸ್ಟ್ಲಿ ಕಳ್ಕೊಳ್ತದೆ. ಯಾಕೆ ಅಂತ ಹೇಳಿದ್ರೆ, ಕೇವಲ 1-2 ತಿಂಗಳ ಹಿಂದೆ ಇದೇ ಸುಪ್ರೀಂ ಕೋರ್ಟ್ ದೇಶದ ಯಾವುದೇ ಜನ ತಮ್ಮ ಮೂಲಭೂತ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ್ರೆ ಅದು ಹೋರಾಟದ ಹಕ್ಕು, ಅದು ನೀವು ಯಾರು ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ, ಹೋರಾಟ ಮಾಡಲಿ ಅಂತ ಹೇಳಿರ್ತಕ್ಕಂಥ ಸುಪ್ರೀಂ ಕೋರ್ಟು 1 ತಿಂಗಳಾದಮೇಲೆ ತನ್ನ ಧ್ವನಿಯನ್ನು ಬದಲು ಮಾಡಿಕೊಂಡು ಒಂದೇ ಸ್ಥಳದಲ್ಲಿ ಮಾಡಬಾರ್ದು ಅಂತಂದಾಗಿನ ಅದನ್ನು ಸುಪ್ರೀಂ ಕೋರ್ಟ್ ಯಾವ ರೀತಿಗೆ ತನ್ನ ನಂಬಿಕೆ ಉಳಿಸ್ಕೊಳ್ತದೆ, ಜನಗಳ ನಂಬಿಕೆ ಕಳ್ಕೊಳ್ಬೇಕಾಗ್ತದೆ. ಅಂದ್ರೆ ತೀರ್ಪಿನ ಒಳಗಡೆನೆ ಅಥವಾ ಸುಪ್ರೀಂ ಕೋರ್ಟ್ ನಿಲುವಿನ ಒಳಗಡೆ ಕಾಂಟ್ರಡಿಕ್ಷನ್ ಇದೆ ಅಂತ ಹೇಳಿದ್ರೆ ನೀವು? ಖಂಡಿತ ಗೊಂದಲ ಅಥವಾ ಒಂದು ದ್ವಂದ್ವ ನೀತಿ ಇದೆ ಅಂತ. ಇದು ಓಕೆ. ಈ ನಡುವೆ ಈ ಒಂದು ಆದೇಶ ಅಥವಾ ಈ ಒಂದು ತೀರ್ಪು
ರೈತರ ಈ ಒಂದು ಹೋರಾಟಕ್ಕೆ ಪ್ರತಿಕೂಲವಾಗಿ ಕಾರಣ ಆಗ್ಬೋದಾ, ಪ್ರತಿಕೂಲ ಪರಿಣಾಮ ಬೀಳ್ಬೋದಾ? ನನಗನ್ನಿಸೋದು ಖಂಡಿತ ಬೀಳೋದಿಲ್ಲ. ಅಲ್ಲಿರ್ತಕ್ಕಂಥ ರೈತ ನಾಯಕರು, ರೈತ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜನಗಳು ಮೋಸ್ಟ್ಲಿ ಯಾರ ಮೇಲೂ ಭರವಸೆ ಇಟ್ಕೊಂಡಿಲ್ಲ. ಅವರು ಇವನ್ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಈ ಚಳವಳಿನ ನಿರ್ಬಂಧ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ಕೊಂಡಾಗ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋಕ್ಕೆ ಪ್ರಯತ್ನ ಮಾಡ್ತು. ಆದರೆ ಅಲ್ಲಿರ್ತಕ್ಕಂಥ ರೈತ ನಾಯಕರು ನಾವು ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಸರ್ಕಾರದ ಮುಂದೆ, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿರೋದು ಸರ್ಕಾರ. ಸೊ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ, ನೀವು ಮಧ್ಯಪ್ರವೇಶ ಮಾಡಬೇಡಿ ಅಂತ ಹೇಳಿ. ಅದಾದ್ಮೇಲೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಸಮಿತಿಯನ್ನ ಆಯೋಗನ ನೇಮಕ ಮಾಡಿ ನೀವು ವರದಿಯನ್ನು ಕೊಡಬೇಕು ಅಂತ ಹೇಳಿದಾಗ ಅಲ್ಲಿನ ರೈತ ನಾಯಕರು ಹೇಳಿದ್ರು, ಸುಪ್ರೀಂ ಕೋರ್ಟ್ಗೆ ನಾವು ಆಯೋಗ ನೇಮಕ ಮಾಡಿ ವರದಿ ಕೊಡಬೇಕು ನಾವೇನು ಕೇಳ್ಕೊಂಡಿದ್ದಿಲ್ಲ. ಒಂದು ವೇಳೆ ನೀವು ಆಯೋಗ ನೇಮಕ ಮಾಡಿದ್ರೆ ಸಂತೋಷ, ಆದರೆ ನಮ್ಮ ಬೇಡಿಕೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ನಿಲುವು ತಗೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ನೇಮಿಸಿಬಿಟ್ಟು ಆಯೋಗ ಮಾಡಿದಾರಲ್ಲ, ಇನ್ನು ಏನು ಅವರು ತೀರ್ಪು ಕೊಡ್ತಾರೆ ನಮ್ಗೆ ಗೊತ್ತಾಗಿದೆ. ಹಾಗಾಗಿ ದಯವಿಟ್ಟು ಈ ಆಯೋಗದ ವರದಿಯನ್ನು ನೀವು ಇಟ್ಕೊಳ್ತೀವಿ, ನಮಗೆ ಬೇಕಾಗಿಲ್ಲ. ನಮ್ದು ಒಂದೇ ಬೇಡಿಕೆ, ಆ ಕಾಲೆ ಕಾನೂನುಗಳನ್ನು, ಕರಾಳ ಕಾನೂನುಗಳನ್ನು, ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕಷ್ಟೇ. ನೀವೇನಾದರೂ ಮನಸ್ಸು ಮಾಡಿದ್ರೆ, ರೈತರ ಪರವಾಗಿದ್ದರೆ ದಯವಿಟ್ಟು ಸರ್ಕಾರಕ್ಕೆ ಮಾರ್ಗದರ್ಶನ ಕೊಡಿ. ಆದರೆ ನಮ್ಮ ಬೇಡಿಕೆ ಇರೋದು ಸರ್ಕಾರದ ಜೊತೆಗೆ, ನಮ್ಮ ಹೋರಾಟ ಸರ್ಕಾರದ ಜೊತೆಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ದಿಂದ ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ. ಓಕೆ. ನಾವು ಒಟ್ಟು ಆ ಒಂದು ಏನು ದಿಲ್ಲಿಯ ಪ್ರತಿಭಟನೆಯ ನಡೀತಿರುವಂಥ ನೆಲದಲ್ಲಿ ಇವಾಗಲೂ ಆ ರೈತರು ಆ ಒಂದು ಪ್ರತಿಭಟನೆ ಕಾವನ್ನು ಯಾವ ರೀತಿ ಉಳಿಸಿಕೊಂಡಿದ್ದಾರೆ ಮತ್ತು ಅಲ್ಲಿ ಯಾವ ರೀತಿ ಸಂಘಟನೆ ಅಥವಾ ಸಂಘಟನಾತ್ಮಕ ಆ ಒಂದು ಚಳವಳಿಗಳು, ಹೋರಾಟಗಳು ನಡೀತಾ ಉಂಟು ಅನ್ನೋ ಬಗ್ಗೆ ನಾವು ಇನ್ನಷ್ಟು ಮಾತಾಡಲಿಕ್ಕಿದ್ದೇವೆ. ಈ ನಡುವೆ ಸಣ್ಣ ಬ್ರೇಕ್ ತೆಗೆದುಕೊಂಡು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ದಿಲ್ಲಿಯಲ್ಲಿ ನಡೀತಾ ಇರುವಂತಹ ಚಾರಿತ್ರಿಕ ರೈತ ಹೋರಾಟದ ಆ ಒಂದು ಹೋರಾಟದ ನೆಲದಲ್ಲಿ ಏನು ನಡೀತಾ ಉಂಟು, ಅಲ್ಲಿ ರೈತ ಸಂಘಟನೆಗಳು ಯಾವ ರೀತಿಯ ಸಂಘಟನಾತ್ಮಕವಾಗಿ ಈ ಒಂದು ಚಳವಳಿಯನ್ನು ಮುನ್ನಡೆಯಲ್ಲಿ ಸಾಗಿಸ್ತಾ ಉಂಟು ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ರಾಮಾಂಜನಪ್ಪ ಆಲ್ದಾಳಿ ಅವರಿದ್ದಾರೆ. ಅವರು ಆ ಒಂದು ರೈತ ಚಳವಳಿಯಲ್ಲಿ ಒಂದು ವಾರಗಳ ಕಾಲ ಆ ಒಂದು ರೈತರ ಜೊತೆಗೆ ಇದ್ದು ಆ ಒಂದು ಹೋರಾಟವನ್ನು ನೋಡಿ ಅವರ ಒಂದು ಆ ಹೋರಾಟಕ್ಕೆ ಒಂದು ಏನು ಬೆಂಬಲ ನೀಡಿ ಆ ಒಂದು ಹೋರಾಟದ ಸ್ಫೂರ್ತಿಯನ್ನು ಸ್ವತಃ ಅನುಭವಿಸಿ ಅರಗಿಸಿಕೊಂಡು ಬಂದವರು. ಸೊ ಅವರು ಆ ಒಂದು ರೈತರ ಚಳವಳಿಯ ನೆಲದಲ್ಲಿ ಏನು ನಡೀತಾ ಉಂಟು ಮತ್ತು ಅವರು ಯಾವ ರೀತಿ ಒಂದು ಚಳವಳಿಯನ್ನು ಪ್ರತಿನಿತ್ಯ ಮುಂದಕ್ಕೆ ಕೊಂಡೊಯ್ತಾ ಇದ್ದಾರೆ ಮತ್ತು ಇವಾಗ ಅಂದರೆ ಜನವರಿ 26ರ ನಂತರದ ಬೆಳವಣಿಗೆಯ ನಂತರ ಕೂಡ ಈ ಒಂದು ಚಳವಳಿಗೆ ಇರುವಂತಹ ಒಂದು ಟೆಂಪೋ, ಆ ಒಂದು ಸ್ಪಿರಿಟ್ ಯಾವ ರೀತಿ ಅನ್ನೋ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ. ಎಸ್ ರಾಮಾಂಜನಪ್ಪ ಅವರೇ, ಈಗಾಗಲೇ ನೀವು ಹೇಳಿದ್ರಿ ನಾನು ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ದೆ, ನೋಡಿದೆ ಅಂತ. ಈಗ ಆರಂಭದಲ್ಲಿ ಒಂದಷ್ಟು ಸಮಯ ಸರ್ಕಾರ ಇರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು ಈ ಚಳವಳಿ ಕೇವಲ ಪಂಜಾಬ್ ರೈತರದು ಅಂತ ಹೇಳ್ಕೊಂಡು ಬಂತು. ಎರಡನೇದು ಆರಂಭದ ಒಂದು ಕಾಲಘಟ್ಟದಲ್ಲಂತೂ ಆ ಒಂದು ಆರಂಭದ ಅವಧಿಯಲ್ಲಂತೂ ಅದು ಎಷ್ಟರ ಮಟ್ಟಿಗೆ ಅಪಪ್ರಚಾರ ಮಾಡ್ಲಿಕ್ಕೆ ಆರಂಭಿಸಿದೆ ಅಂತ ಹೇಳಿದ್ರೆ ಇವರು ರೈತರೇ ಅಲ್ಲ, ಇವರು ನಕ್ಸಲೈಟರು, ಆಮೇಲೆ ಏನು ಖಾಲಿಸ್ತಾನಿಗಳು, ಪಾಕಿಸ್ತಾನಿಗಳು ಅಂತೆಲ್ಲ ಹೇಳ್ಕೊಂಡು ಬಂದರು. ಜೊತೆಗೆ ಸ್ವಲ್ಪ ದಿವಸ ಆದ ನಂತರ ಇವರು ರೈತರು ಅಲ್ಲ ಅಂತ ಹೇಳಿದ ಸರ್ಕಾರನೇ ಅವರನ್ನು ಮಾತುಕತೆಗೆ ಕರೆಯಿತು. ಒಂದು ಸುತ್ತಾಯ್ತು, 2 ಸುತ್ತಾಯ್ತು, 11 ಸುತ್ತಿನ ತನಕ ಕೂಡ ಮಾತುಕತೆ ಮಾಡಿದರು. ಬಟ್ ಏನು ರೈತರು ಬೇಡಿಕೆ ಅಥವಾ ಸರ್ಕಾರದ ಬೇಡಿಕೆಗೆ ಅಲ್ಲಿ ಏನು ತಾಳಮೇಳ ಸರಿ ಆಗಲಿಲ್ಲ. ಅದು ಆಗಲಿಲ್ಲ. ಏನು ರೈತರ ಬೇಡಿಕೆಯನ್ನು ಸರ್ಕಾರ ಸ್ಪಂದಿಸಲಿಲ್ಲ ಅಥವಾ ರೈತರ ಬೇಡಿಕೆಯನ್ನು ರೈತರು ಕೂಡ ಒಪ್ಪಿಕೊಳ್ಳಲಿಲ್ಲ. ಈಗ ನಾನು ಕೇಳುವಂಥದ್ದು, ಮೊದಲ ದಿವಸದಿಂದ ಇವತ್ತಿನ ತನಕ ಕೂಡ ಒಂದಷ್ಟು ಜನ ಅದು ಕೇವಲ ಪಂಜಾಬಿಗೆ ಸೀಮಿತರಾದವರು ಅಂತ ಹೇಳಿಕೊಂಡು ಬಂದಂಥ ಒಂದು ಮಾತು, ಮತ್ತು ಇವರು ರೈತರೇ ಅಲ್ಲ ಅನ್ನುವಂಥ ಒಂದು ಪ್ರಚಾರದ ಮಾತಿದೆ ಅಲ್ಲ, ಏನು ಹೇಳ್ತೀರಿ ನೀವು ಈಗ ಅಲ್ಲಿ ಸ್ವತಃ ಅಲ್ಲಿ ಇದ್ದು ಬಂದು ನೋಡಿದವರು? ನನ್ನ ಅನುಭವದ ಪ್ರಕಾರ ಅಂತ ನೋಡಿರೋದು, 4 ಬಾರ್ಡರ್ಗಳಲ್ಲಿ ಸೇರಿರತಕ್ಕಂಥ ಜನ ಯಾರಿದ್ದಾರೆ, ಪಂಜಾಬ್ನವರು ಇದ್ದಾರೆ, ಹರಿಯಾಣದವರು ಇದ್ದಾರೆ, ಉತ್ತರ ಪ್ರದೇಶದವರು ಇದ್ದಾರೆ, ರಾಜಸ್ಥಾನದವರು ಇದ್ದಾರೆ, ಮಹಾರಾಷ್ಟ್ರದವರು ಇದ್ದಾರೆ, ಛತ್ತೀಸ್ಗಢದವರು ಇದ್ದಾರೆ, ಮತ್ತು ದಕ್ಷಿಣ ಭಾರತದ ಹಲವಾರು ಜನ ರೈತರು ತಂಡಗಳಲ್ಲಿ ಹೋಗಿ ಅಲ್ಲಿ ಭಾಗವಹಿಸಿ ಬರ್ತಾ ಇದ್ದಾರೆ. ಆದರೆ ಸಂಖ್ಯೆಯಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಈ 4 ರಾಜ್ಯಗಳ ರೈತರು ಖಂಡಿತ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ. ಎರಡನೇದಾಗಿ ನವೆಂಬರ್ 26 ಪ್ರದೇಶದವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಏನು ಇವತ್ತು ಮುಖ್ಯಮಂತ್ರಿ ಆಗಿರುವಂತ ಒಂದು ರಾಜ್ಯ
ಬಿಜೆಪಿ. ಸೊ ಅಲ್ಲಿಂದಲೂ ಕೂಡ ರೈತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರು ನವೆಂಬರ್ 26ಕ್ಕೆ ಅವರನ್ನು ದೆಹಲಿ ಬಾರ್ಡರ್ಗಳಿಗೆ ಬಂದರು. ಅದಕ್ಕಿಂತ ಮುಂಚೆ ಇನ್ನೂ ಬಹಳಷ್ಟು ಜನಗಳಿಗೆ ಈ ಮಾಹಿತಿ ಗೊತ್ತಿಲ್ಲ. ಅದಕ್ಕಿಂತ ಹಿಂದೆ 2 ತಿಂಗಳುಗಳ ಕಾಲ ಅವರು ಪಂಜಾಬ್ ಹರಿಯಾಣದಲ್ಲಿ ರಸ್ತಾ ರೋಕೋ ಮಾಡಿದ್ರು, ರೈಲ್ ರೋಕೋ ಮಾಡಿದ್ರು. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ. ಜೂನ್ ತಿಂಗಳಲ್ಲಿ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ನಲ್ಲಿ ಜೂನ್ ತಿಂಗಳಲ್ಲಿ ಚರ್ಚೆ ಆದಾಗನೇ ಪಾಸ್ ಮಾಡಿದಾಗ ಅಲ್ಲಿಂದನೂ ಪಂಜಾಬ್ ಹರಿಯಾಣದಲ್ಲಿ ಹೋರಾಟಗಳು ನಡೆದಿವೆ. ಇವತ್ತು ದೇಶಕ್ಕೆ ಗೊತ್ತಿರೋದು ಆ ಜನ 90 ದಿನಗಳಿಂದ ಹೋರಾಟ ಮಾಡ್ತಾರೆ ಅಂತ. ವಾಸ್ತವವಾಗಿ ಬರೀ 90 ದಿನಗಳಲ್ಲ, ಅದಕ್ಕಿಂತ ಹಿಂದಿನಿಂದ 90 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ಅಂಶ ಜನಗಳಿಗೆ ಗೊತ್ತಿಲ್ಲ. ಆಕ್ಚುಲಿ 90 ದಿನಗಳ ಕಾಲ ಅಂದ್ರೆ ಅದಕ್ಕಿಂತ ಮುಂಚೆ 2 ತಿಂಗಳ ಕಾಲ ಅಥವಾ 3 ತಿಂಗಳ ಕಾಲ ಅವರು ರಾಜ್ಯದಲ್ಲಿ ಹೋರಾಟ ಮಾಡಿದ್ರು ಸರ್ಕಾರ ಪ್ರತಿಕ್ರಿಯಿಸಲಿಲ್ಲ, ಯಾವುದು ಉತ್ತರ ಕೊಡಲಿಲ್ಲ. ನಾವು ಇಲ್ಲಿದ್ದುಕೊಂಡು ಹೋರಾಟ ಮಾಡಿದ್ರೆ ಸರ್ಕಾರ ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ನೋ ದೃಷ್ಟಿಯಿಂದ ಡೆಲ್ಲಿ ಬಾರ್ಡರ್ಗೆ ಬಂತು. ಆದರೆ ದುರಂತ ಏನಂತ ಹೇಳಿದ್ರೆ, ತಮ್ಮ ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ಡೆಲ್ಲಿ ಬಂದಿರತಕ್ಕಂತಹ ಜನಗಳನ್ನ ದೇಶದ್ರೋಹಿಗಳ ತರ ಸರ್ಕಾರ ನಡೆಸ್ಕೊಂಡು ಹರಿಯಾಣ ರಾಜ್ಯ ಪ್ರವೇಶ ಮಾಡೋದಕ್ಕೆ ಬಿಡಲಿಲ್ಲ. ಅಲ್ಲೆಲ್ಲ ತಂಗುಗಳು ತೋಡಿದ್ರು, ಬೌಲ್ಡರ್ಗಳು ಹಾಕಿದ್ರು. ಸೊ ಅಲ್ಲಿಂದ ಬಂದ ಮೇಲೆ ಕಡೆಗೆ ಪೊಲೀಸ್ ಮಿಲಿಟರಿನ ಕಳಿಸ್ಬಿಟ್ಟು ದಮನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದು ಯಾವ ಸರ್ಕಾರದ ದಮನಕಾರಿ ನೀತಿಗಳಿಗೂ ಕೂಡ ರೈತರು ಬಗ್ಗಲಿಲ್ಲ. ಅವರು ಜಲ ಫಿರಂಗಿಗಳಿಗೂ ಬಗ್ಗಲಿಲ್ಲ. ಎದೆಯನ್ನ ತಮ್ಮ ಪೊಲೀಸರ ಗುಂಡಿಗೆ ಒಡ್ಡಿ ಅವರು ಕಡೆಗೆ ದಿಲ್ಲಿ ಬಾರ್ಡರ್ಸ್ಗೆ ಬರಬೇಕಾಯಿತು. ಖಾಲಿಸ್ತಾನಗಳು ಅಂತ ಹೇಳಿಬಿಟ್ಟು ಮೂದಲಿಸಿದ್ರು ಕೂಡ ಅದಕ್ಕೆ ಜನ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ತಾವು ಪ್ರಾಮಾಣಿಕವಾಗಿದ್ದರು. ನಾವು ಖಾಲಿಸ್ತಾನಿಗಳ ದೇಶಭಕ್ತರ ಅಂತ ಜನ ತೀರ್ಮಾನ ಮಾಡಲಿ ಅಂತೇಳಿ ಜನ ಯಾವತ್ತೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ದಿಲ್ಲಿ ಬಾರ್ಡರ್ಗೆ ಹೋಗಿದ್ರು. ಯಾವಾಗಿನ ದಿಲ್ಲಿ ಬಾರ್ಡರ್ಗೆ ಬಂದು ಕೂತ್ಕೊಂಡ್ರು ಆಗ ಕೇಂದ್ರ ಸರ್ಕಾರಕ್ಕೆ ಮೋಸ್ಟ್ಲಿ ಆ ಹೋರಾಟದ ಆಳದ ಅರಿವಾಯಿತು, ಕಾವಿನ ಅರಿವಾಯಿತು. ಆವಾಗ ಮಾತುಕತೆಗೆ ಕರೀತು. ಅರೆ ದ್ವಂದ್ವ ಏನಂತ ಹೇಳಿದ್ರೆ, ಈ ಮೊನ್ನೆ ಒಂದು 15 ದಿವಸದ ಕೆಳಗಡೆ ನಮ್ಮ ಕೃಷಿ ಮಂತ್ರಿಗಳು ತೋಮರ್ ಆ ಕಾಲೇ ಕಾನೂನು ಅಂತ ಎಲ್ಲರೂ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ದೋಷಗಳೇನು ಅಂತ ಯಾರೂ ಹೇಳಿಲ್ಲ ಅಂತ ಮಾತಾಡ್ತಾರೆ. ಹಾಗಾದ್ರೆ ಅದು 11 ರೌಂಡ್ ಮಾತುಕತೆಯಲ್ಲಿ, 11 ಸುತ್ತಿನ ಮಾತುಕತೆಯಲ್ಲಿ ಮತ್ತೆ ರೈತರ ಜೊತೆ ನೀವು ಹರಟೆ ಹೊಡೆದರಾಗಿದ್ರೆ 11 ಸುತ್ತಿನ ಪ್ರತಿ ಸುತ್ತಿನ ಮಾತುಕತೆಯಲ್ಲಿ 4 ತಾಸು 5 ತಾಸು ಮಾತುಕತೆ ಆಗಿದೆ. ಹಾಗಾದ್ರೆ ಅಲ್ಲಿ ಏನೂ ಇಲ್ಲ ಅಂತ ಚರ್ಚೆ ಯಾಕೆ ಮಾಡಿದ್ರಾಗಿದ್ರೆ, ಅಥವಾ ನಿಮ್ಮಲ್ಲಿ ಏನು ತಪ್ಪಿಲ್ಲ ಅಂತ ಮಾತುಕತೆಗೆ ಯಾಕೆ ಕರೆಸ್ಕೊಂಡ್ರಾಗಿದ್ರೆ, ಅಥವಾ ಅವ್ರು ಹೇಳಿರ್ತಕ್ಕಂಥ ಬೇಡಿಕೆಗಳಲ್ಲಿ ನ್ಯಾಯನೇ ಇಲ್ಲ ಅಂತಂದ್ರೆ 1.5 ವರ್ಷ ನಮ್ಮ ಇದನ್ನ ಕಾನೂನುಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ಯಾಕೆ ಹೇಳಿದ್ರಿ? ಹಂಗೂ ಮಾತಾಡ್ತಾ ಇದ್ದೀರಾ, ಹಿಂಗೂ ಮಾತಾಡ್ತೀರಾ, ಯಾವ್ದು ನಂಬಬೇಕಾಗಿದ್ರೆ ಜನ? ಸೊ ಇಲ್ಲಿ ಸಾಬೀತು ಮಾಡ್ತದೆ ರೈತರ ಬೇಡಿಕೆಗಳಲ್ಲಿ ನ್ಯಾಯ ಇದೆ, ಸರ್ಕಾರ 2 ನಾಲಿಗೆ ಇದೆ, ಸರ್ಕಾರಕ್ಕೆ 2 ನಾಲಿಗೆ. ಈಗ ಒಂದು ಸ್ಪಷ್ಟ ಅಂದ್ರೆ ನೀವು ಅಲ್ಲಿ ಆ ಭಾಗಿದಾರರಾಗಿರುವುದರಿಂದ ನಾನು ಅದನ್ನು ಕೇಳುವಂಥದ್ದು, ನಾವು ಅನೇಕ ಬಾರಿ ವಿಚಾರಗಳನ್ನು ಮಾತಾಡಿದ್ದೇವೆ. ಕೇವಲ ಪಂಜಾಬಿನ ರೈತರು ಮಾತ್ರ ಅಲ್ಲಿ ಇರೋದಲ್ಲ. ಹೌದು, ಅಲ್ಲಿ ಉತ್ತರ ಪ್ರದೇಶದವರಿದ್ದಾರೆ, ರಾಜಸ್ಥಾನದವರಿದ್ದಾರೆ, ಹರಿಯಾಣದವರೇ, ಮತ್ತೆ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ತಂಡೋಪತಂಡವಾಗಿ ಬಂದು ಸೇರಿಕೊಂಡು ಇದ್ದಾರೆ. ಅದು ದೊಡ್ಡ ಸಂಖ್ಯೆಯಲ್ಲಿ ಈ 4 ರಾಜ್ಯಗಳ ರೈತರಿದ್ದಾರೆ. ಮತ್ತೆ ಅವರೆಲ್ಲರೂ ರೈತರೇ, ಖಂಡಿತ ರೈತರು, ರೈತ ಕುಟುಂಬದವರು, ರೈತರು. ಮತ್ತೆ ರೈತರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಯುವಕರಿದ್ದಾರೆ, ಬೇರೆ ಬೇರೆ ವಿದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರ ಮಕ್ಕಳು ನಮ್ಮ ತಂದೆ ತಾಯಿಯಂದ್ರಲ್ಲಿ ಹೋರಾಟ ಮಾಡೋ ಕಾಲಕ್ಕೆ ನಾವು ವಿದೇಶದಲ್ಲಿ ಇರಬಾರ್ದು ಅಂತ ಹೇಳಿಬಿಟ್ಟು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥವ್ರು ಇದ್ದಾರೆ, ರಜಾ ತಗೊಂಡು ಬಂದಿರತಕ್ಕಂಥವ್ರು. ಈಗ ಈ ನಡುವೆ ಅವರು ಮತ್ತೆ ಪ್ರಚಾರ ಮಾಡುವವರು, ಆರಂಭದಲ್ಲಿ ಪ್ರಚಾರ ಮಾಡುವರು, ಈಗಲೂ ಇನ್ನೊಂದು ಪ್ರಚಾರ ಶುರು ಮಾಡಿದ್ದಾರೆ. ಇವರೆಲ್ಲ ರೈತರಾಗಿ ತಿಂಗಳುಗಟ್ಟಲೆ ಬಂದು ದಿಲ್ಲಿಯಲ್ಲಿ ಕೂತ್ಕೊಂಡ್ರೆ ಇವರ ಜಮೀನನ್ನು ಹೊಲವನ್ನು ನೋಡೋರೇನು ಯಾರು, ಅಲ್ಲಿ ಏನು ಇವರು ಬೆಳೆ ತೆಗಿತಾರೆ ಅಂತ ಹೀಗೆ ಕೇಳ್ತಾ ಇದ್ದಾರಲ್ವಾ? ಸೊ ಅಲ್ಲಿ ನನ್ನ ಅನುಭವದಲ್ಲಿ ನೋಡಿದ್ದೇನಂದ್ರಿಗಿನ ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂತ ಹೇಳಿದ್ರೆ, ಕುಟುಂಬದ ಒಬ್ಬ ಸದಸ್ಯ 15 ದಿವಸ ಬರಬೇಕು, ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಸದಸ್ಯ ವಾಪಸ್ ಹೋದ್ಮೇಲೆ ಇನ್ನೊಬ್ಬ ಸದಸ್ಯ ಬಂದು ಭಾಗವಹಿಸಬೇಕು. ಪ್ರತಿ ಕುಟುಂಬಗಳು ಕೂಡ ಈ ಹೋರಾಟವನ್ನ ತಮ್ಮ ಮನೆಯ ಜವಾಬ್ದಾರಿ ಅಂತ ತಗೊಂಡಿದ್ದಾರೆ. ಹಾಗಾಗಿ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥವ್ರು ಇದ್ದಾರೆ, ತಮ್ಮ ಮನೆಯ ಕೆಲಸಗಳು ನೋಡ್ಕೊಂಡು ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಅರೇಂಜ್ಮೆಂಟು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ, ಮಾಧ್ಯಮಗಳು ಏನೇ ಮೂದಲಿಸಿದ್ರು ಕೂಡ ರೈತರಿಗೆ ಸ್ಪಷ್ಟ ಇದೆ, ನಾವು ಯಾವ ದಾರಿಯಲ್ಲಿ ಹೋಗ್ತೀವಿ, ಏನು ಮಾಡಬೇಕು ಅಂತ. ಬಟ್ ಅಲ್ಲಿ ನೀವು ಹೇಳಿದ ಕರೆಕ್ಟ್. ಇದು ಈ ನಡುವೆ ರೈತ ಮಹಿಳೆಯರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ರೈತ ಮಹಿಳೆಯರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಅದು ಕೂಡ ಏನು ದಿನಗಟ್ಟಲೆ ಬಂದು ಇಲ್ಲಿ ಇರ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಯಿತು, ಹೇಗೆ ಏನು ಮಾಡಿದ್ದಾರೆ? ಭಾಳ ಆಶ್ಚರ್ಯ ಆಗ್ತದೆ. ಸ್ವಾತಂತ್ರ್ಯ ನಂತರದ 73 ವರ್ಷಗಳಲ್ಲಿ ನಮ್ಮ ದೇಶ ಹಲವಾರು ಚಳುವಳಿಗಳನ್ನು ಕಂಡಿದೆ. ಆದರೆ ಇಂಥ ಚಳುವಳಿ ನಡೆದಿದ್ದು ಇದು ಮೊದಲನೇದು ಅಂತ ನನಗನ್ನಿಸಿದೆ. ಮತ್ತು ಹಲವಾರು ಹಿರಿಯರು ನಾನು ಕಂಡು ಭೇಟಿ ಮಾಡಿದಾಗ ಅವರ ಅಭಿಪ್ರಾಯ ಏನಾಗಿದೆ ಅಂದರೆ, ಸತತವಾಗಿ 4 ತಿಂಗಳು 5 ತಿಂಗಳ ಕಾಲ ಎಡೆ ಬಿಡದೆ ಹೋರಾಟ ನಡೆಸಿರ್ತಕ್ಕಂಥದ್ದು ಒಂದು ಭಾಗ. ಎರಡನೇದಾಗಿ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಬಂದು ನಿಂತ್ಕೊಂಡಿದ್ದಾರೆ, ಅಲ್ಲಿ ಹೆಣ್ಣುಮಕ್ಕಳು ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಛಲ ಎಷ್ಟು ಮಟ್ಟಿಗೆ ಆಳವಾಗಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಈ ಕಾನೂನುಗಳು ಜಾರಿಗೊಂಡರೆ ನಾಳೆ ನಮ್ಮ ಬದುಕು ಬೀದಿಗೆ ಬೀಳುತ್ತದೆ, ನಮ್ಮ ಜೀವನ ಬೀದಿಗೆ ಬೀಳುತ್ತದೆ. ಹಾಗಾಗಿ ಆತಂಕ ಕಾಡ್ತಾ ಇದೆ. ಹಾಗಾಗಿ
ಜೀವಿಸಿದ್ದು ಸಾಯುವುದಕ್ಕಿಂತ ಹೋರಾಟ ಮಾಡಿ ಸಾಯೋಣ. ಇಂಥ ಒಂದು ನಿಲುವು ಒಬ್ಬ ಸಾಮಾನ್ಯ ರೈತರ ಮಾತಿನಲ್ಲೂ ಕೇಳಿ ಬರ್ತಾ ಇದೆ. ಇವತ್ತು ಬುದ್ಧಿಜೀವಿಗಳು ಕೂತ್ಕೊಂಡು ಈ ಕಾನೂನು ಬಗ್ಗೆ ಮಾತಾಡೋದಕ್ಕೆ ಸ್ಪಷ್ಟತೆ ಇಲ್ಲ. ಆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ರೈತ ಕಾನೂನುಗಳ ಬಗ್ಗೆ ಬಿಡಿ ಬಿಡಿಯಾಗಿ ಹೇಳ್ತಾರೆ. ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಆಗಿರ್ಬೋದು ಅಥವಾ ಕೃಷಿ ಮಂತ್ರಿ ತೋಮರ್ ಆಗಿರ್ಬೋದು, ಇವರು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಬಹುಶಃ ಎಷ್ಟೋ ಇವ್ರಿಗೆ ಅಸ್ಪಷ್ಟವಾಗಿರ್ತಕ್ಕಂಥ ವಿಷಯಗಳು ಸ್ಪಷ್ಟ ಆಗ್ಬೋದು. ಇವರು ಜನಗಳ ಹತ್ರ ಮಾತಾಡೋಕೆ ತಯಾರಿಲ್ಲ, ಮೀಡಿಯಾ ಮುಂದೆ ತಮ್ಮ ಉತ್ತರ ಕೊಡ್ತಾ ಇದ್ದಾರೆ. ದುರದೃಷ್ಟ ಇದೆ. ಒಂದು ಪ್ರಜಾತಾಂತ್ರಿಕ ದೇಶದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಜನಗಳ ಜೊತೆ ಮಾತಾಡ್ದಾನೆ ಮಾಧ್ಯಮದ ಜೊತೆ ಅವರು ಪ್ರಚಾರ ಮಾಡ್ತಾರೆ, ಬಹಳ ದುರಂತದ ವಿಷಯ. ಅಂದ್ರೆ ರೈತರು ಅದನ್ನು ಹೇಳಿಲ್ಲ, ಇದನ್ನು ಹೇಳಿಲ್ಲ, ರೈತರ ಬೇಡಿಕೆ ಸ್ಪಷ್ಟವಾಗಿಲ್ಲ, ಆರಂಭದಲ್ಲಿ ಒಂದಷ್ಟು ದಿವಸ ಅದೇ ರೀತಿ ಹೇಳ್ಕೊಂಡ್ರು. ಹೌದು ಅಲ್ವಾ? ಹೌದು. ಸೊ ಈಗ ನನ್ನ ಹತ್ರ ವಿದ್ಯುತ್ ಶಕ್ತಿ ತಿದ್ದುಪಡಿ ಕಾಯ್ದೆ ಬಗ್ಗೆ ತಂದಿದ್ದೇನೆ. ಗೌರ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಮೊಬೈಲ್ ಫೋನ್ ಯೂಸ್ ಮಾಡೋ ಕಾಲಕ್ಕೆ ಪ್ರೀಪೇಯ್ಡ್ ಸಿಮ್ ಹಾಕ್ಸ್ಕೊಳ್ತೀವಿ, ಆ ರೀತಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡಬೇಕಂದ್ರೂ ಕೂಡ, ಕರೆಂಟ್ ಉಪಯೋಗ ಮಾಡಬೇಕಂದ್ರೂ ಕೂಡ ಪ್ರೀಪೇಯ್ಡ್ ಸಿಮ್ ಹಾಕ್ಸ್ಕೊಳ್ಬೇಕು. ಕರೆನ್ಸಿ ಇದ್ರೆ ಕರೆಂಟ್ ಕೊಡ್ತಾರೆ, ಕರೆನ್ಸಿ ಇಲ್ಲದೆ ಕರೆಂಟ್ ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥದ್ದು ನಾನು ಲೋಕಸಭೆಯಲ್ಲಿ ಮಾಡಿಸಿರ್ತಕ್ಕಂಥ ಉತ್ತರನ ಕೊಡ್ತಾ ಇದ್ದೀನಿ. ನಾನು 3 ಕಾನೂನುಗಳ ಬಗ್ಗೆ ಇಲ್ಲಿ ಕೃಷಿ ಕಾಯ್ದೆಗಳ ಬಗ್ಗೆ ಇಲ್ಲಿ ತಂದಿದ್ದೀನಿ ನಾನು. ಈ 3 ಕೃಷಿ ಕಾಯ್ದೆಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ, APMC ತಿದ್ದುಪಡಿ ಕಾಯ್ದೆ, ಮತ್ತೆ ಕೃಷಿ ಒಪ್ಪಂದದ ಕಾಯ್ದೆ, ಅದಾದ್ಮೇಲೆ ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ. ಇದ್ರ 3 ಕಾಯ್ದೆಗಳ ಬಗ್ಗೆ ಇದರಲ್ಲಿದೆ. ಈ 3 ಕಾಯ್ದೆಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ವೇಳೆ 3 ಕಾಯ್ದೆಗಳು ಇಂಪ್ಲಿಮೆಂಟ್ ಆದರೆ ಜನಗಳಿಗೆ, ರೈತರಿಗೆ ಈ ಸಿಗ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಸಿಗೋದಿಲ್ಲ, APMCಗಳು ಉಳಿಯೋದಿಲ್ಲ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಬರ್ತವೆ. ಇದೆಲ್ಲ ಒಂದು ಸ್ಪಷ್ಟವಾಗಿದೆ, ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನ ಸರ್ಕಾರ ಕೇಳ್ತಾ ಇರೋದು. ಇದ್ರ ಬಗ್ಗೆ ರೈತರಿಗೆ, ಸಾಮಾನ್ಯ ಜನಗಳಿಗೆ ಯಾವುದೂ ಗೊಂದಲ ಇಲ್ಲ. ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಈ ಕೃಷಿ ಕಾಯ್ದೆಗಳು ಏನಾದರೂ ಇಂಪ್ಲಿಮೆಂಟ್ ಆದರೆ ಇದು ಬರೀ ರೈತರ ಜೀವನಕ್ಕೆ ಮಾತ್ರ ಮಾರಕ ಆಗುವಂಥದ್ದಲ್ಲ, ದೇಶದಲ್ಲಿ ಅನ್ನ ತಿಂತಕ್ಕಂಥ, ಊಟ ಮಾಡ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ಜೀವನಕ್ಕೂ ಪೆಟ್ಟು ಬೀಳ್ತದೆ. ಹಾಗಾಗಿ ಇದು ಬರೀ ರೈತರ ಚಳವಳಿ ಅವ್ರು ಮಾಡಿದ್ರೆ ನಾವು ಸುಮ್ಮನೆ ಇರಬೇಕು ಅಂತ ಕೂತ್ಕೊಂಡ್ರೆಗಿನ ನಾಳೆ ನಮಗೂ ಅನ್ನ ಸಿಗದಂಗೆ ಆಗುತ್ತೆ. ಇದೆಲ್ಲರೂ ಗಮನಕ್ಕೆ ತಗೊಳ್ಬೇಕು. ಎಸ್ ನಾವು ವೀಕ್ಷಕರ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ರೈತ ಚಳವಳಿ ಮತ್ತು ರೈತ ಚಳವಳಿಯ ಏನು ಮುಂದಿನ ದಿನಗಳು ಯಾವ ರೀತಿ ಇರಬಹುದು ಅನ್ನೋ ಬಗ್ಗೆ ಮಾತಾಡಲಿಕ್ಕಿದೆ. ಜೊತೆಗೆ ಬಹುಮುಖ್ಯವಾಗಿ ಈಗ ರಾಮಾಂಜನಪ್ಪನವರು ಉಲ್ಲೇಖ ಮಾಡಿದಾಗೆ ಈ 3 ಕೃಷಿ ಕಾಯ್ದೆಗಳು ಅದು ಯಾವ ರೀತಿಯ ಅನುಕೂಲ ಅಥವಾ ಪರಿಣಾಮ ಅಥವಾ ಪ್ರತಿಕೂಲ ಪರಿಣಾಮ ಮಾಡ್ತವೆ ಅನ್ನೋ ಬಗ್ಗೆ ಕೂಡ ಮಾತಾಡಲಿಕ್ಕಿದ್ದೇವೆ. ಈ ನಡುವಿನ ಸಣ್ಣ ಬ್ರೇಕ್ ತಗೊಳ್ತಿದ್ದೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ದಿಲ್ಲಿಯಲ್ಲಿ ರೈತ ಚಳವಳಿಯ ಈ ಒಂದು ಹೋರಾಟದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಅಥವಾ ಆ ಒಂದು ಹೋರಾಟ ನಡೀತಾ ಇರುವಂಥ ಪ್ರದೇಶದಲ್ಲಿ ಅಲ್ಲಿ ಪ್ರತಿನಿತ್ಯದ ಒಂದು ಹೋರಾಟ ಅಥವಾ ಒಂದು ಚಳವಳಿ ಅದು ಯಾವ ರೀತಿ ಮುನ್ನಡೆಯುತ್ತಾ ಉಂಟು ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆ ಒಂದು ಚಳವಳಿಯಲ್ಲಿ ಭಾಗವಹಿಸಿ ಬಂದಿದ್ದಂಥ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ರಾಮಾಂಜನಪ್ಪ ಆಲ್ದಾಳಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅವರು ಈಗಾಗಲೇ ತಾನು ಆ ಒಂದು ಹೋರಾಟದಲ್ಲಿ ಭಾಗ್ಯವಾದ ಅನುಭವವನ್ನು ಹಂಚಿಕೊಂಡ್ರು. ಆ ಅನುಭವದ ಪ್ರಕಾರ ಅವರು ಅಲ್ಲಿ ವಸ್ತುಸ್ಥಿತಿ ಯಾವ ರೀತಿ ಉಂಟು, ಅಲ್ಲಿ ಪ್ರತಿನಿತ್ಯ ಈ ಒಂದು ಹೋರಾಟ ಯಾವ ರೀತಿ ನಡೀತಾ ಉಂಟು, ರೈತರು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮತ್ತು ಯಾವೆಲ್ಲ ರಾಜ್ಯದ ರೈತರು ಅಲ್ಲಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಂತ. ನಾನು ಅವ್ರ ಜೊತೆಗೆ ಮತ್ತೆ ಮಾತುಕತೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ನಾನು ಕೃಷಿ ಕಾಯ್ದೆ ಬಗ್ಗೆ ಕೂಡ ಒಂದಷ್ಟು ಮಾತಾಡಬೇಕಾಗಿದೆ. ಅಂಜನಪ್ಪ ಅವರ ನಡುವೆ ಇತ್ತೀಚೆಗೆ ಮತ್ತೊಂದು ಸ್ವಲ್ಪ ಅಲ್ಲಿ ಗೊಂದಲದ ವಾತಾವರಣ ಉಂಟಾಯಿತು. ಈ ಚಳವಳಿ ನೀವು ಹೇಳಿದ್ರಿ ಈಗ ಏನು ಸಿಂಗು, ಟೀಕ್ರಿ, ಗಾಜಿಪುರ, ಶಹಜಾಬಾದ್ ಬಾರ್ಡರ್ಗಳಲ್ಲೆಲ್ಲ ನಡೀತಾ ಉಂಟು ಅಂತ. ಒಂದು ಪ್ರದೇಶದಲ್ಲಿ 1-2 ದಿವಸ ಹಠಾತ್ ಆಗಿ ರೈತರ ಮೇಲೆ ದಾಳಿ ನಡೆಯುವಂಥ ಘಟನಾವಳಿಗಳು ನಡೆದವು. ರೈತರ ಮೇಲೆ ದೊಣ್ಣೆ ಬೀಸಿದ್ದೋ ಅಥವಾ ಕಲ್ಲು ಬೀಸಿದ್ದೋ, ಅಂದರೆ ಸ್ಥಳೀಯರು ಬಂದು ರೈತರ ಜೊತೆಗೆ ಸಂಘರ್ಷಕ್ಕೆ ನಿಂತಿದ್ದಾರೆ, ನೀವು ಈ ಜಾಗದಿಂದ ಹೋಗಬೇಕು, ಹೊರಡಬೇಕು ಅಂತ. ಸೊ ಒಂದು ಮಟ್ಟಿಗೆ ಸ್ವಲ್ಪ ಆತಂಕದ ವಾತಾವರಣ ಕೂಡ ಉಂಟಾಗಿತ್ತು. ಸೊ ಇದರ ಬಗ್ಗೆ ನಿಮಗೆ ಬಂದಿರುವ ಮಾಹಿತಿ ಅಥವಾ ಅದು ನಿಜವನ, ಅಂದರೆ ಸ್ಥಳೀಯರು ಬಂದು ರೈತರನ್ನು ಅಲ್ಲಿಂದ ಸ್ಥಳದಿಂದ ನೀವು ಓಡಬೇಕು, ಸ್ಥಳ ಖಾಲಿ ಮಾಡಬೇಕು ಅಂತ ರೈತರ ಜೊತೆಗೆ ಸಂಘರ್ಷಕ್ಕೆ ನಿಂತದ್ದು ನಿಜವೇ? ನನಗೆ ತಿಳಿದ ಮಟ್ಟಿಗೆ ಅದು ಸಂಪೂರ್ಣ ಸತ್ಯ ಅಲ್ಲ, ಸಂಪೂರ್ಣ ಸುಳ್ಳು ಅದು. ಯಾಕಂದ್ರೆ ನಾನು ಸಿಂಗು ಬಾರ್ಡ್ರು, ಟಿಕ್ರಿ ಬಾರ್ಡರ್ನಲ್ಲಿ ಹೋದಾಗ ಪ್ರಾರಂಭದ ದಿನಗಳಲ್ಲಿ ರೈತರು ತಮಗೆ ಬೇಕಾಗಿರ್ತಕ್ಕಂಥ ನೀರು ಮತ್ತು ಇತರ ಸಾಮಾನುಗಳನ್ನು ತಾವೇ ವ್ಯವಸ್ಥೆ ಮಾಡ್ಕೊಂಡಿದ್ರು.
ಅದರ ಚಳುವಳಿ ಪ್ರಾರಂಭ ಆದಮೇಲೆ ಅಲ್ಲಿರ್ತಕ್ಕಂಥ ಜನ ಹೋಟೆಲ್ ಓನರ್ ಆಗಿರ್ಬೋದು, ಡಾಬಾ ಓನರ್ಸ್ ಆಗಿರ್ಬೋದು, ಮನೆಗಳವರಾಗಿರ್ಬೋದು, ತಮ್ಮ ಮನೆಗಳಲ್ಲಿರ್ತಕ್ಕಂಥ ಬಾತ್ರೂಮ್ ಬಿಟ್ಕೊಟ್ಟಿದ್ದಾರೆ, ಟಾಯ್ಲೆಟ್ ಬಿಟ್ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಟ್ಟು ನಮ್ಮ ಚಳವಳಿಯಿಂದ ಭಾಗವಹಿಸಿದ್ದಾರೆ. 2 ತಿಂಗಳುಗಳಿಂದ ಸಹಕಾರ ಕೊಟ್ಟಿರ್ತಕ್ಕಂಥ ಜನ ಇದ್ದಕ್ಕಿದ್ದಂಗೆ ಅವ್ರ್ಯಾಕೆ ಒಂದು ಗಲಾಟೆ ಮಾಡ್ತಾರೆ. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ, ಅದು ಸ್ಥಳೀಯ ಜನ ಅಲ್ಲ, ಬೇರೆ ಕಡೆಯಿಂದ ಕಳಿಸಿ ಪ್ರೇರೇಪಿಸಿ ಮಾಡಿರ್ತಕ್ಕಂಥ ಒಂದು ಗಲಭೆ ಅದು. ಈಗ ಅವರು ಅಂಥವ್ರನ್ನೂ ರೈತರು ಹಿಡಿದು ಕೊಟ್ಟಿದ್ದಾರೆ ಪೊಲೀಸರಿಗೆ. ಹಾಗಾಗಿ ಇದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಖಂಡಿತ ಸ್ಥಳೀಯರ ಧ್ವನಿಯಲ್ಲ. ಎಸ್, ಓಕೆ. ಈಗ ಈ ರೈತರ ಹೋರಾಟಕ್ಕೆ ಬಹುಮುಖ್ಯವಾಗಿ ಒಂದು ಏನು ಅದನ್ನು ಗಲಭೆಯ ರೀತಿಯಲ್ಲಿ ಸೃಷ್ಟಿಸಲಿಕ್ಕೆ ಕಾರಣಕರ್ತನಾಗಿದ್ದಂಥ ದೀಪ್ ಸಿದ್ದು ಏನು ಆ ದಿವಸ ಧ್ವಜಾರೋಹಣ ಮಾಡಿದ ಅಲ್ಲ, ಧ್ವಜಾರೋಹಣ ಮಾಡಿ ಅಲ್ಲಿಂದ ಓಡಿಬಿಟ್ಟ, ಮತ್ತು ಈಗ ಆಯ್ತು, ಈಗ ಅವನನ್ನು ಅರೆಸ್ಟ್ ಮಾಡಿದರು. ಸೊ ಅವನ ಬಗ್ಗೆ ಬಿಜೆಪಿಯವರು ಯಾಕೆ ಏನು ಮಾತಾಡೋದಿಲ್ಲ? ಅವನೇ ಧ್ವಜಾರೋಹಣ ಮಾಡಿದವನು ಅನ್ನೋದು ಅವನೇ ಫೇಸ್ಬುಕ್ಕಲ್ಲಿ ಲೈವ್ ಮಾಡಿಕೊಂಡಿದ್ದಾನೆ. ಹೌದು, ವಾಸ್ತವದಲ್ಲಿ ದೀಪ್ ಸಿದ್ದು ಆಗಿರ್ಬೋದು ಮತ್ತು ಆತ ಪ್ರತಿನಿಧಿಸಿರ್ತಕ್ಕಂಥ ಸಂಘಟನೆ ಈ ಮೂಲ ಸಂಘಟನೆಗಳಿಗೆ ಸೇರಿರ್ತಕ್ಕಂಥವರಲ್ಲ. ಆ್ಯಕ್ಚುಲಿ ನೋಡಿದ್ರೆ 450 ರೈತ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು ಈ ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಈಗ 32 ಪ್ರಮುಖ ಸಂಘಟನೆಗಳ ಒಂದು ಸಮನ್ವಯ ಸಮಿತಿ ಇದೆ. ಈ 32 ಪ್ರಮುಖ ರೈತ ಸಂಘಟನೆಗಳ ಸಮನ್ವಯ ಸಮಿತಿಯಲ್ಲಿ ದೀಪ್ ಸಿದ್ದು ಇಲ್ಲ, ಅವ್ರ ಸಂಘಟನೆ ಇಲ್ಲ, ಅವನ ಸಂಘಟನೆಯೂ ಇಲ್ಲ. ಹಾಗಾಗಿ ಆ 32 ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಮಧ್ಯಾಹ್ನ 12 ಗಂಟೆ ಮೇಲೆ ನಾವು ದಿಲ್ಲಿ ಪ್ರವೇಶ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಹೇಳಿದ್ರು. ಅದೇ ರೀತಿ ಪ್ರವೇಶ ಮಾಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು, ಯೋಜನೆ ಮಾಡ್ಕೊಂಡಿದ್ರು. ಆದರೆ ಈ ಯೋಜನೆಯನ್ನ ಹಾಳುಗೆಡಬೇಕನ್ನೋ ಉದ್ದೇಶದಿಂದ ದೀಪ್ ಸಿದ್ದು ಮತ್ತು ಆತನ ಸಂಘಟನೆಯವರು ಬೆಳಗ್ಗೆ 8 ಗಂಟೆಗೆ ಅವರು ಬಾರ್ಡರ್ನ ಕ್ರಾಸ್ ಮಾಡಿದ್ರು. ಹಾಗಿದ್ದಲ್ಲಿ ಒಂದು ವಿಷಯ ಸ್ಪಷ್ಟವಾಗಿದೆ, ನಾವು 12 ಗಂಟೆ ಮೇಲೆ ಬರ್ತೀವಿ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ಅಫಿಷಿಯಲ್ ಸಂಘಟನೆಗಳು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ರ್ಯಾಲಿಯನ್ನು. ಮುಂಚೆ ಪ್ರಾರಂಭ ಮಾಡಿರ್ತಕ್ಕಂಥ ದೀಪ್ ಸಿದ್ದು ಮತ್ತು ಆತನ ಸಂಘಟನೆಗಳು ಬಂದಾದ್ಮೇಲೆ ಪೊಲೀಸರಿಗೆ ಗೊತ್ತಿದೆ. ಅಂದ್ರೆ ಪೊಲೀಸರು ಯಾಕೆ ಒಳಗಡೆ ಬಿಟ್ಕೊಂಡ್ರೆ ಆಗಿದ್ರೆ, ಮತ್ತೆ ಪೊಲೀಸರು ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ರೂಟು ಅಲ್ಲಿ ಈ ರೈತ ಸಂಘಟನೆಗಳು ಹೋಗಿದ್ದಾವೆ. ಈ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ರೂಟ್ನ ಬಿಟ್ಟು ಕೆಂಪು ಕೋಟೆ ಕಡೆ ಹೋಗಿರ್ತಕ್ಕಂಥದ್ದು ದೀಪ್ ಸಿದ್ದು ಮತ್ತು ಆತನ ಸಂಘಟನೆಯವರು. ಮತ್ತೆ ರೂಟ್ ಬದಲು ಮಾಡಿದಾಗಲೂ ಕೂಡ ನೀವ್ಯಾಕೆ ಅಲೋ ಮಾಡಿದ್ರೆ ಪೊಲೀಸರಾಗಿದ್ರೆ? ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ವ್ಯವಸ್ಥಿತವಾಗಿ ಬಾರಿ ಭದ್ರತೆ ಇರುವಂತ ಒಂದು ವ್ಯವಸ್ಥೆ, ಮತ್ತು ಪರ್ಟಿಕ್ಯುಲರ್ಲಿ ರಿಪಬ್ಲಿಕ್ ಡೇ ದಿವಸ, ಗಣರಾಜ್ಯ ದಿವಸ ಅಂತೂ ವಿಪರೀತವಾದ ಭದ್ರತೆ ಇರುವಂತ ಒಂದು ಪ್ರದೇಶ. ಸೊ ಅಂತ ಸಂದರ್ಭದಲ್ಲಿ ಅವರು ರೂಟ್ನ ಡಿವೈಡ್ ಮಾಡ್ತಾ ಅಂತ ಗೊತ್ತಿದ್ರು ಕೂಡ ಪೊಲೀಸರು ಯಾಕೆ ಕ್ರಮ ತಗೊಳ್ಳಿಲ್ಲ ಆಗಿದ್ರೆ? ಅಂದ್ರೆ ಇದೇ ನಮ್ಮ ಅನುಮಾನ ಬರ್ತದೆ ಅಂತ ಹೇಳಿದ್ರೆ, ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಡೀತಕ್ಕಂಥ ಹೋರಾಟದ ಮೇಲೆ ಮಣ್ಣೆರಚೋದಕ್ಕೆ ಅಥವಾ ಒಂದು ಅಪಚಾರ ಮಾಡೋದಕ್ಕೆ ಮಾಡ್ತಕ್ಕಂಥ ಒಂದು ಪಿತೂರಿ ಅಂತ ಅನಿಸ್ತದೆ. ಇದು 2ನೇ ವಿಷಯ. 3ನೇ ವಿಷಯ, ದೀಪ್ ಸಿದ್ದು ಮಾಡಿರ್ತಕ್ಕಂಥದ್ದು ಒಂದು ಫೋಟೋಗಳು ಸಿಕ್ಕ ಮೇಲೂ ಕೂಡ, CC ಕ್ಯಾಮ್ರಾದಲ್ಲಿ ಅದ್ರ ಬಗ್ಗೆ ಎವಿಡೆನ್ಸ್ ಸಿಕ್ಕ ಮೇಲೂ ಕೂಡ ಅಮಾಯಕವಾಗಿರ್ತಕ್ಕಂಥ 150-200 ರೈತರನ್ನ ಅರೆಸ್ಟ್ ಮಾಡಿದ್ರು. ಆದರೆ ದೀಪ್ ಸಿದ್ದು ಅರೆಸ್ಟ್ ಮಾಡೋದಕ್ಕೆ 15 ದಿವಸ ಬೇಕಾಯಿತು. ಇದು ಇದೊಂದು ವ್ಯಂಗ್ಯ ಅಲ್ವಾ ಇದು? ಇಷ್ಟಾದ್ರೂ ಆತ್ಮ ಕ್ರಮ ಏನು ತಗೊಂಡಿಲ್ಲ. ಸೊ ರೈತರಂತೂ ಇದು ಜನಗಳಿಗೆ ಗೊತ್ತಾಗಲು ಸುಮ್ಮನೆ ಇದ್ದಾರೆ. ಬಟ್ ಇದು ಮಾತ್ರ ಇದು ಖಂಡಿತವಾಗಿ ಒಂದು ಪಿತೂರಿ ಕೆಲಸ ಅಂತ ಅನಿಸ್ತದೆ. ಎಸ್, ಅಂದರೆ ಒಟ್ಟು ಒಂದು ಚಳವಳಿಯನ್ನು ಅದು ತಪ್ಪಿಸುವಂಥದ್ದು ಅಥವಾ ಚಳವಳಿಗೆ ಒಂದು ಮಸಿ ಬೆಳೆಯುವಂಥ. ಹೌದು. ಈಗ ಎಸ್, ಅದು ಆಯಿತು, ಅದರಲ್ಲಿ ದೊಡ್ಡ ಮಟ್ಟಿಗೆ ಏನು ಸಕ್ಸಸ್ ಆಗಲಿಲ್ಲ. ಯಾರು ಅದನ್ನು ಅದು ತಪ್ಪಿಸಬೇಕು ಅಥವಾ ಚಳವಳಿಗೆ ಮಸಿ ಬೆಳಿಬೇಕು ಅಂತ ಇದ್ರು ಬಹುಶಃ ಅದನ್ನು ಆಗಬೇಕಂದ್ರೆ ಅದೇ ದಿವಸ ದೀಪ್ ಸಿದ್ದು ಈ ಮೊದಲು ಭಾಗಿಯಾಗಿದ್ದೆಲ್ಲ ಫೋಟೋಗಳ ನಂತರ ಫೋಟೋಗಳು ಬಿಡುಗಡೆ ಆಯಿತು. ಯಾರ ಜೊತೆ ಇದ್ರು ಅಂತ ಅವರು ಫೋಟೋಗಳೆಲ್ಲ ಬಂತು. ಹೌದು, ಮೋದಿ ಜೊತೆಗಿದ್ರು, ಅಮಿತ್ ಶಾ ಜೊತೆಗಿದ್ರು, ಸನ್ನಿ ಡಿಯೋಲ್ ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಆತನ ಎಲೆಕ್ಷನ್ ಏಜೆಂಟ್ ಕೂಡ ಆಗಿದ್ರು ಅನ್ನೋದೆಲ್ಲ ಮಾಹಿತಿಗಳು ಬಂತು. ಎಸ್, ಈಗ ಅದು ಒಂದು ವಿಚಾರ ಆಯಿತು. ಎಸ್, ಅದರಲ್ಲೂ ಸಕ್ಸಸ್ ಕಾಣಲಿಲ್ಲ, ಯಾಕಂದರೆ ಪಿತೂರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಈ ಚಳುವಳಿ ಬಗ್ಗೆ ಅನೇಕ ಮಂದಿ ಸೆಲೆಬ್ರಿಟಿಗಳು ಮಾತನಾಡಲಿಕ್ಕೆ ಆರಂಭಿಸಿದರು. ಅಮೆರಿಕದ ಪಾಪ್ ಗಾಯಕಿ ರೆಹನ್ನ ಮಾಡಿದಂಥ ಒಂದು ಟ್ವೀಟ್ ಇಡೀ ಜಗತ್ತಿನಲ್ಲಿ ಒಂದು ಸಂಚಲನ ಮಾಡಿತ್ತು. ಯಾಕೆ ಈ ಚಳುವಳಿ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಅಂತ ರೆಹನ್ನ ಕೇಳಿದ ಮಾತು ಇಡೀ ಜಗತ್ತಿನೆಲ್ಲ ಮಾಧ್ಯಮಗಳು ಭಾರತದತ್ತ ತಿರುಗಿ ನೋಡುವಂತಾಯಿತು. ಸೊ ಎಸ್, ಆ ಒಂದು ಇದನ್ನು ಬಹುಶಃ ಏನು ಆ ಹೊಡೆತವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಏನು ಮರುದಿವಸ ಎಲ್ಲ ಇವರು ಎದ್ದು ನಿಂತು ಕಳ್ಕೊಂಡು ವಿದೇಶಿಯರು ಮಾತಾಡಬೇಕಾಗಿಲ್ಲ ಅಂತ, ನಮ್ಮ ಆಂತರಿಕ ವಿಚಾರ ಅಂತ. ಏನು ಹೇಳ್ತೀರಿ ನೀವು? ಜಗತ್ತಿನಲ್ಲಿ ಯಾವುದೇ ವಿದ್ಯಮಾನ ಆದರೆ ಆ ವಿದ್ಯಮಾನದ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಹಕ್ಕು ಜಗತ್ತಿನ ಎಲ್ಲ ಪ್ರಜೆಗಳಿಗೂ ಇದೆ. ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಗಲಭೆಗಳಾದಾಗ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆ ಗಲಭೆ ಆಗಬಾರ್ದಿತ್ತು ಅಂತ ಟ್ವೀಟ್ ಮಾಡಿದ್ದಾರೆ. ಆಗಬಾರ್ದಿತ್ತು ಅಂತ? ಹೌದು, ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಿತ್ತು ಟ್ವೀಟ್ ಮಾಡಿದ್ದಾರೆ.
ಹಾಗಿದ್ರೆ ಪ್ರಧಾನಮಂತ್ರಿಗಳು ಮಾಡೋ ಅವಶ್ಯಕತೆ ಇಲ್ಲ, ಅಮೆರಿಕದ ಆಂತರಿಕ ವಿಷಯ ಆಗಿತ್ತು ಅದು. ಅವರು ಅದಕ್ಕಿಂತ ಮೊದಲು ಯಾವತ್ತೊಮ್ಮೆ ಅವರು ಎಲೆಕ್ಷನ್ ಟೈಮ್ಗೆ ಪ್ರಚಾರಕ್ಕೆ ಕೂಡ ಹೋಗಿದ್ದಾರಲ್ವಾ? ಆ ಪ್ರಚಾರಕ್ಕೆ ಹೋಗಿ ಪ್ರಚಾರ ಮಾಡಿ ಬಂದರು. ಈ ಸರ್ತಿ ಟ್ರಂಪ್ ಗೆಲುವು ನಮ್ಮ ಗೆಲುವು ಅಂತ ಹೇಳಕ್ ಬಂದರು, ಪ್ರಚಾರ ಮಾಡೋದು ಇಟ್ಕೊಳ್ಳಿ. ಬಟ್ ಅಲ್ಲಿ ಆಗಿರ್ತಕ್ಕಂಥ ಅಮೆರಿಕದಲ್ಲಾಗಿರ್ತಕ್ಕಂಥ ಗಲಭೆ ನಡಿಬಾರ್ದಿತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಂಡಿಯಾದಲ್ಲಿ ನಡೀತಕ್ಕಂಥ ಗಲಭೆ ಅಥವಾ ಒಂದು ವಿದ್ಯಮಾನದ ಬಗ್ಗೆ ಅವ್ರು ಯಾಕೆ ಪ್ರತಿಕ್ರಿಯೆ ಕೊಡಬಾರದು? ಅಥವಾ ಅಂತ ಎಷ್ಟೋ ವಿದ್ಯಮಾನಗಳ ಬಗ್ಗೆ ವಿದೇಶದಲ್ಲಾಗಿರ್ತಕ್ಕಂಥದ್ದು ಎಲ್ಲ ನಾಗರಿಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತು ನಾಗರಿಕ ಸಮಾಜದಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಸಹಜ ವಿದ್ಯಮಾನ. ಆದರೆ ಸರ್ಕಾರದ ಬಗ್ಗೆ ಒಂದು ಸಣ್ಣ ಟೀಕೆ ಬಂದಾಗಲೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥವ್ರ ಮನಸ್ಥಿತಿ ತೋರಿಸ್ತದೆ ಇದು. ಆದರೆ ಇದು ಒಂದು ಡೆಮಾಕ್ರಸಿಯ ಒಂದು ಪ್ರಜಾತಂತ್ರದ ನಿಜವಾದ ಆರೋಗ್ಯಪೂರ್ಣ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸೋದಿಲ್ಲ. ಎಸ್, ಈಗ RSS ಅಥವಾ ಸಂಘ ಪರಿವಾರದ ಸಂಘಟನೆಗಳು, ಈಗ BJPಯಲ್ಲಿ ಕೂಡ ಏನು ಅವರದೇ ಆದ ರೈತ ಸಂಘಟನೆ ಇದೆ, ಭಾರತೀಯ ಕಿಸಾನ್ ಯೂನಿಯನ್. ಅವರು ಕೂಡ ಏನು ಇದಕ್ಕೆ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಈಗ BJP ಸರ್ಕಾರ ಅಥವಾ BJPಯವರು ಅಥವಾ ಕೇಂದ್ರ ಸರ್ಕಾರದವರು ಇದೇನು ರೈತರ ಚಳವಳಿ ಅಲ್ಲ, ಇದು ರೈತರೇ ಅಲ್ಲ ಅಂತೆಲ್ಲ ಹೇಳ್ಕೊಂಡವರು, ಮತ್ತೆ ಈ ಒಂದು ಕಾಯ್ದೆಯಿಂದ ಭಾರಿ ಪ್ರಯೋಜನ ಆಗುತ್ತೆ, ಭಾರಿ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತೆಲ್ಲ ಹೇಳಿಕೊಂಡವರು ಇದ್ದರೂ ಕೂಡ BJPಯದೇ ರೈತ ಸಂಘಟನೆ ಈ ಚಳವಳಿ ಬಗ್ಗೆ ತಾನು ಏನನ್ನು ಮಾತಾಡೋದಿಲ್ಲ. ಇನ್ನೊಂದು ಕಡೆ ಈವನ್ RSS ಕೂಡ ಬರೀ ಸೈಲೆಂಟ್ ಆಗಿ ವಹಿಸ್ಕೊಂಡುತ್ತೆ. ಅಥವಾ ಒಂದು 10-15 ದಿವಸ ಮೊದಲು ನೋಡಿದ್ರೆ ಸ್ವತಃ RSS ಕೂಡ ಹೇಳಿತ್ತು ರೈತರ ಜೊತೆಗೆ ಆ ಸರ್ಕಾರ ಒಂದು ಸೌಹಾರ್ದಯುತವಾದ ಮಾತುಕತೆಯನ್ನು ಮಾಡಬೇಕಂತ. ಸೊ ನಾನು ಕೇಳುವಂಥದ್ದು, ಒಂದು ಕಡೆ BJPಯ ರೈತ ಸಂಘಟನೆಯ ಒಂದು ಮೌನ, ಇನ್ನೊಂದು ಕಡೆ RSSನ ಮೌನ. ಇದನ್ನು ಎಂಥ BJPಯ ದ್ವಂದ್ವ ಇದು ಅಥವಾ ಏನು ಕತೆ? ಇಲ್ಲಿ ಒಂದು ವಿಷಯ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರ ಜೊತೆಗೆ. ಈ 3 ಕೃಷಿ ಕಾಯ್ದೆಗಳು ಅಥವಾ ವಿದ್ಯುತ್ ಶಕ್ತಿ ತಿದ್ದುಪಡಿ ಕಾಯ್ದೆ ಏನು ಬಂದಿದೆ, ಇದು ದೇಶದ ಜನಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಇದೆ. ಈಗ ಈ 3 ಕೃಷಿ ಕಾಯ್ದೆಗಳನ್ನು ತರೋದ್ರ ಮೂಲಕ ಯಾರಿಗೆ ಸಹಾಯ ಮಾಡ್ತಾರೆ, ಯಾರ ಜೀವನಕ್ಕೆ ಪೆಟ್ಟು ಬೀಳ್ತದೆ ಅಂತ ಹೇಳಿದ್ರೆ ದೇಶದ 99% ಸಾಮಾನ್ಯ ಜನಗಳ ಜೀವನಕ್ಕೆ ಪೆಟ್ಟು ಬೀಳ್ತದೆ, 1% ಕಾರ್ಪೊರೇಟ್ ಕಂಪನಿಗಳ ಮನೆತನಗಳಿಗೆ ಸಹಾಯ ಆಗ್ತದೆ. ಹಾಗಿದ್ರೆ ಪ್ರಶ್ನೆ ಇದು, ಕಾರ್ಪೊರೇಟ್ ಕಂಪನಿಗಳನ್ನ ಬೆಂಬಲಿಸ್ತಕ್ಕಂಥವ್ರು ಯಾರು, 99% ಸಾಮಾನ್ಯ ಜನಗಳ ಹಿತಾಸಕ್ತಿ ಬೆಂಬಲಿಸ್ತಕ್ಕಂಥವ್ರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಒಂದು ವೇಳೆ RSS ಆಗಿರ್ಬೋದು, ಅವ್ರ ಸಂಘಟನೆಗಳಾಗಿರ್ಬೋದು, ಮತ್ತಾರಾಗ್ಬೋದು, ರೈತರ ಹಿತವನ್ನ, ರೈತರ ಜೀವನದ ಮೇಲೆ ಇಂಥ ದುಷ್ಪರಿಣಾಮ ಬೀರ್ತಕ್ಕಂಥ ಕಾಯ್ದೆಗಳನ್ನು ಸಪೋರ್ಟ್ ಮಾಡಿದ್ದೇ ಆದರೆ ಇದು ಬರೀ ಮೋದಿ ಸರ್ಕಾರಕ್ಕೆ ಮಾಡ್ತಕ್ಕಂಥ ಸಪೋರ್ಟ್ ಅಲ್ಲ, ಈ ದೇಶದ ಕೆಲವು ಅದಾನಿ, ಅಂಬಾನಿ, ಜಿಂದಾಲ್ ಅಂತಕ್ಕಂಥ ಅಥವಾ ವಿದೇಶಿ ಕಂಪನಿಗಳ ಕೆಲವು ಕಾರ್ಪೊರೇಟ್ ಕಂಪನಿಗಳ ಲಾಭ ಬಡುಕತನಕ್ಕೆ ಮಾಡ್ತಕ್ಕಂಥ ಸಪೋರ್ಟ್ ಇದು. ಸೊ ನಮ್ಮ ದೇಶದ ಜನಗಳ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇಷ್ಟೇ, ಅಲ್ಲಿ 99% ಜನಗಳ ಜೀವನ ಅಲ್ಲಿ ಬಿದಿ ಬೀಳ್ತಾ ಇದೆ, ಅವ್ರ ಜೊತೆಗೆ ನಿಂತ್ಕೊಳ್ತಿರೋ 1% ಕಾರ್ಪೊರೇಟ್ ಕಂಪನಿಗಳ ಜೊತೆ ನಿಂತ್ಕೊಳ್ತಿರೋ. ಇಲ್ಲಿ RSS ತನ್ನ ನಿಲುವು ಸ್ಪಷ್ಟಪಡಿಸಬೇಕು. ಮೋದಿ ತಮ್ಮ ಐಡಿಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತೇಳಿ ಮೋದಿಗೆ ಸಪೋರ್ಟ್ ಮಾಡೋ ಒಂದು ಆತುರದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿ ನೀವು, ಹೌದು ನಮ್ಮ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿ ಮುಖ್ಯ ಅಂತ. ನೀವು ಬಹಿರಂಗವಾಗಿ ಹೇಳೋದಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂತಂದಕಿನ ಹಿಂಭಾಗಲಿಂದ ನೀವೇನು ಹೇಳ್ತಾ ಇದ್ದೀರಿ, 99% ಜನಗಳ ಹಿತಾಸಕ್ತಿಗೆ ವಿರುದ್ಧವಾಗಿದ್ದೀವಿ, 1% ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿ ಪೂರಕವಾಗಿದ್ದು ಸಾಬೀತು ಮಾಡ್ಕೊಂಡಂಗೆ ಆಗ್ತದೆ. ಇದನ್ನ ಮನಸ್ಸು ಬಿಚ್ಚು ಬಹಿರಂಗವಾಗಿ ಹೇಳೋಕ್ಕಾದ್ರೆ ಒಳ್ಳೇದು, ಸಪೋರ್ಟ್ ಮಾಡ್ತಕ್ಕಂಥ. ಎಸ್ 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 ಯಾವುದೇ ದ್ವಂದ್ವ ಅಥವಾ ಏನು ಅಡ್ಡಗೋಡೆ ಮೇಲೆ ದೀಪ ಇಟ್ಟರ ರೀತಿ ಹೇಳೋದು ಬದಲು ನೇರವಾಗಿ ಹೇಳ್ಬೇಕು. ಎಸ್ ಎಸ್ ಈ ನಡುವೆ ಈಗ ಮೊನ್ನೆ ಏನು ಬಜೆಟ್ ಭಾಷಣ ಸಂದರ್ಭದಲ್ಲಿ ಪ್ರಧಾನಿಗಳು ಹೇಳಿರುವಂಥ ಮಾತು ಏನು, ಚಳವಳಿಗಾರರನ್ನು ಆಂದೋಲನ ಜೀವಿ ಅಂತ ಹೇಳಿದ್ರು ಒಂದು ದಿವಸ, ಮತ್ತೆ ಮರು ದಿವಸ ಪುನಃ ಹೇಳ್ತಾರೆ ಇಲ್ಲೆಲ್ಲ ಚಳವಳಿಯೆಲ್ಲ ಭಾರಿ ಪವಿತ್ರವಾದ ಹೋರಾಟ ಅಂತ. ಅವರ ಹತ್ರನೇ ಒಂದು ಸ್ಪಷ್ಟತೆ ಇಲ್ವಾ, ಅಥವಾ ಯಾಕಾಗಿ ಅವರು ದಿನಕ್ಕೊಂದು ರೀತಿಯ ಏನು ಅಭಿಪ್ರಾಯಗಳನ್ನು ಹೇಳ್ಕೊಂಡು ಹೋಗ್ತಾರೆ? ನನಗನ್ನಿಸೋದು ನರೇಂದ್ರ ಮೋದಿಯವರಾಗಿರಲಿ, ನಾವು ಯಾರನ್ನು ವೈಯಕ್ತಿಕವಾಗಿ ಟೀಕೆ ಮಾಡೋದು ನನಗೆ ಇಷ್ಟ ಇಲ್ಲ. ನರೇಂದ್ರ ಮೋದಿಯವರಾಗಿರಲಿ ಅಥವಾ ನರೇಂದ್ರ ಮೋದಿಯವರು ಯಾವ ವಿಚಾರಗಳನ್ನು ಅನುಸರಿಸ್ತಾ ಇದ್ದಾರೋ RSSನವರಾಗಲಿ, ಅವ್ರಿಗೆ ಯಾವುದೇ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಇತಿಹಾಸ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ನಡೆದಿರತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿಲ್ಲ, ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಯಾವುದೇ ಜನ ಚಳವಳಿಯಲ್ಲಿ ಭಾಗವಹಿಸಿಲ್ಲ. ಹಾಗಾಗಿ ಜನ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥವರಿಗೆ ಜನ ಚಳವಳಿಯ ಹೆಮ್ಮೆ, ಆತ್ಮವಿಶ್ವಾಸ, ಅದರ ಒಂದು ಮೆರುಗು ಅರ್ಥ ಆಗ್ತದೆ. ಜನ ಚಳವಳಿಯಲ್ಲಿ ಭಾಗವಹಿಸದೇ ಇರತಕ್ಕಂಥವ್ರಿಗೆ ಆ ಚಳವಳಿಯ ರುಚಿ ಗೊತ್ತಾಗೋದಿಲ್ಲ. ಹಾಗಾಗಿ ಮೋದಿಯವರು ವ್ಯಂಗ್ಯವಾಗಿ ಹೇಳಿದರು,
ಆಂದೋಲನ ಜೀವಿ ಹುಟ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಅಂತ ಅದನ್ನು ಕುಹಕವಾಗಿ ಹೇಳಿದರು. ಅದು ಈ ದೇಶದ ಪ್ರತಿಯೊಬ್ಬ ಯುವಕ ಅದನ್ನು ಸ್ವಾಗತ ಮಾಡಿದ್ದಾರೆ. ನಾವು ಆಂದೋಲನ ಜೀವಿಯಾಗುವುದಕ್ಕೆ ನಮಗೆ ಹೆಮ್ಮೆ ಇದೆ. ಈ ದೇಶದಲ್ಲಿ ಭಗತ್ ಸಿಂಗ್ ಆಂದೋಲನ ಜೀವಿಯಾಗಿದ್ದರು, ಈ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಂದೋಲನ ಜೀವಿಯಾಗಿದ್ದರು. ಕೋಟ್ಯಾಂತರ ಜನಗಳು ಆಂದೋಲನ ಜೀವಿಗಳಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಿಂದನೇ ಇವತ್ತು ನೀವು ಪ್ರಧಾನಮಂತ್ರಿಗಳಾಗಿದ್ದೀರಿ. ಇಲ್ಲ, ನೀವು ಪ್ರಧಾನಮಂತ್ರಿಗಳಾಗ್ತಿರ್ಲಿಲ್ಲ. ಹಾಗಾಗಿ ನಮ್ಗೆ ಆಂದೋಲನ ಜೀವಿಗಳಾಗೋದಕ್ಕೆ ಹೆಮ್ಮೆ ಇದೆ. ಆದರೆ ನೀವು ಆಂದೋಲನದ ಆಗದೇ ಆಂದೋಲನದಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಕೂಹ ಮಾಡೋದು ನಮಗೆ ಬೇಸರ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇದಕ್ಕಿಂತ ಉತ್ತರ ಇನ್ನೇನು ಬೇಕು ನನಗೆ ಅರ್ಥ ಆಗಲ್ಲ. ಎಸ್ 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 ಈಗ ರೈತರ ಮಾತುಕತೆಗೆ ಏನು ಬರಬೇಕು, ಜೊತೆಗೆ ದಿನವನ್ನು ನಿಗದಿಪಡಿಸಿ ಅಂತ ಹೇಳಿದರು. ಮೊನ್ನೆ ಬಜೆಟ್ ಭಾಷಣದಲ್ಲಿ ಕೂಡ, ಅನಂತರ ಕೂಡ ಅವರ ಪರವಾಗಿ ಮಾತಾಡಿದರು ಕೂಡ. ರೈತರು ಏನು ಸರ್ಕಾರ ಮಾತುಕತೆಗೆ ಸಿದ್ಧ ಇದೆ, ರೈತರು ಬರಬೇಕು ಅಂತ. ರೈತರು ಏನು ಮಾಡ್ತಿದ್ದಾರೆ, ಹೋಗ್ತಾರಾ ಹೋಗೋದಿಲ್ವಾ, ಅಥವಾ ಏನು ಹೇಳ್ತೀರಿ ಸರ್ ಅದಕ್ಕೆ? ಇಲ್ಲ, ಮೋದಿಯವರು ಅಲ್ಲೂ ಒಂದು ವಿಷಯ ಹೇಳಿದ್ರು, ನಾನು ಕೂಗಳತೆಯಲ್ಲಿ ಇದ್ದೇನೆ, ಒಂದು ಫೋನ್ ಕಾಲ್ ಮಾಡಿದ್ರೆ ನಿಮ್ಮನ್ನು ಮಾತುಕತೆಗೆ ಬರ್ತೀನಿ ಅಂತ. ಕೃಷಿ ಮಂತ್ರಿಗಳು ಬರ್ತಾರೆ. ಅದಕ್ಕೆ ರೈತರು ಪ್ರಶ್ನೆ ಕೇಳಿದ್ದಾರೆ, ನಿಮ್ಮ ಫೋನ್ ನಂಬರ್ ಯಾರ ಹತ್ರ ಇದೆ ಮೋದಿಜಿಯವರೇ ಅಂತ ಕೇಳಿದ್ರು. ಹೇಳೋದು ಬಹಳ ಸುಲಭ, ನಿಮ್ಮ ಫೋನ್ ನಂಬರ್ ಯಾರಿಗೆ ಕೊಟ್ಟಿದ್ದೀರಿ ನೀವು ಅಂತ. ಅದೇ ರೀತಿ ಮಾತುಕತೆಗೆ ಸರ್ಕಾರ ಸದಾ ಸಿದ್ಧ ಅಂತ ಹೇಳ್ತಾ ಇದ್ದೀರಿ. ಆದರೆ ಅವ್ರ ಮಾತುಕತೆ ಕರೆದಾಗ ನಿಮ್ಮ ಪುಟ್ಟು ನೀವೇ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೀರಿ. ಒಂದು ಒಂಚೂರು ಸಡಿಲಿಸ್ತಾ ಇಲ್ಲ ನಮ್ಮ ಮಾತುಕತೆಯಲ್ಲಿ. ಇನ್ನು ನೀವು ಮಾತುಕತೆ ಅನ್ನೋದು ಯಾವುದು, ಪರಿಹಾರ ಮಾಡ್ತಕ್ಕಂಥ ಕ್ರಮ ಯಾವುದು, ಇದು ಕಂಪ್ಲೀಟ್ ಒಂದು ರೀತಿ ಸೆಲ್ಫ್ ಕಾಂಟ್ರಡಿಕ್ಷನ್ ಅಂತ ಹೇಳ್ತೀವಲ್ಲ, ಒಂದು ಸ್ವಯಂ ದ್ವಂದ್ವಗಳಿದೆ. ಎಸ್ 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 ಇರಲಿ. ಇವಾಗ ಈ ನಡುವೆ ಈಗ ನೀವು 3 ಕೃಷಿ ಕಾಯ್ದೆಗಳನ್ನು ಕೂಡ ಏನಿದೆ ತೋರಿಸಿದ್ರೆ, ಈಗ ಪಾರ್ಲಿಮೆಂಟಲ್ಲಿ ಅಂಗೀಕಾರವಾಯಿತು. ಆ ನಡುವೆ ಇವರು ಹೇಳ್ತಾರೆ ನಾವು ಅದನ್ನು ಸಸ್ಪೆನ್ಷನಲ್ಲಿ ಇಡ್ತೇವೆ ಅಂತ. ಅದೊಂದು ಕಾಂಟ್ರಡಿಕ್ಷನ್ ಅಲ್ವಾ? ತುಂಬ ದೊಡ್ಡ ಕಾಂಟ್ರಡಿಕ್ಷನ್. ಯಾಕಂದರೆ 3 ಕೃಷಿ ಕಾಯ್ದೆಗಳು ತಂದಿದ್ದೀನಿ ನಾನಾಗಲೇ. ಈ 3 ಕೃಷಿ ಕಾಯ್ದೆಗಳಲ್ಲಿ ಇರ್ತಕ್ಕಂಥದ್ದು ಏನು ಅಂದರೆ, APMC ತಿದ್ದುಪಡಿ ಕಾಯ್ದೆ ತಂದರೆ APMCಗಳು ಮುಚ್ಕೊಂಡು ಹೋಗ್ತಾರೆ. ಇದ್ರಲ್ಲಿ ಸ್ಪಷ್ಟವಾಗಿದೆ. ಅಂದರೆ ಓಪನ್ ಕಾಂಪಿಟೇಷನ್ ಬಿಡ್ತಾರೆ, APMC ಮುಚ್ಕೊಂಡು ಹೋಗ್ತದೆ. ಇನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಇಂಪ್ಲಿಮೆಂಟ್ ಮಾಡಿದ್ರೆ ಕೃಷಿ ಒಪ್ಪಂದನ, ಅದು ಅಷ್ಟೇ ರೈತರಿಗೆ ತಮಗೆ ಬೇಕಾಗಿರ್ತಕ್ಕಂಥ ಬೆಲೆ ಸಿಕ್ಕುತ್ತೆ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ಆದರೆ ಅದರಲ್ಲಿರ್ತಕ್ಕಂಥ ಷರತ್ತುಗಳ ಬಗ್ಗೆ ಹೇಳ್ತಾ ಇಲ್ಲ. ರೈತರು ನಿನ್ನೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಹೇಳ್ತಾ ಇದ್ರು, ಸುಮಾರು 200ರಷ್ಟು ರೈತರು ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇಂದಾಗಿ ನಮಗೆ ಸುಮಾರು 200 ಮಂದಿಗೆ ಮೋಸ ಆಗಿದೆ ಅಂತ. ಹೌದು, ಮೋಸನಾಗಿದೆ. ಇದು ಷರತ್ತುಗಳಿದೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ನಲ್ಲಿ ಷರತ್ತುಗಳು ಹಾಕಿದ್ದಾರೆ. ಒಂದ್ ವೇಳೆ ತಾನು ಒಪ್ಕೊಂಡಿರ್ತಕ್ಕಂಥ ದುಡ್ಡನ್ನ, ಅಂದ್ರೆ ಬೆಲೆಯನ್ನ ಕಾರ್ಪೊರೇಟ್ ಕಂಪನಿಯವರು ಕೊಟ್ಟಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗಂಗಿಲ್ಲ. SDM ಅಂದ್ರೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೇಕು. ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಹತ್ರ ಬ್ಯೂರೋಕ್ರಾಟ್ ಹತ್ರ ನ್ಯಾಯ ಹೆಂಗ್ ಸಿಗ್ತದೆ? ಹಾಗಾಗಿ ಸಂಪೂರ್ಣವಾಗಿ ಈ ಕಾನೂನುಗಳು ಡೆಮಾಕ್ರೆಟಿಕ್ ಆಗಿಲ್ಲ, ರೈತರ ಹಿತಾಸಕ್ತಿಗೆ ಮಾರಕವಾಗಿರ್ತಕ್ಕಂಥದ್ದು ಇದಾವೆ. ಹಾಗಾಗಿ ಅವ್ರು ಹೇಳ್ತಾ ಇರೋದು ಇದ್ರಲ್ಲಿ ಮಾತುಕತೆ ಬೇಡ, ಯಾಕಂದ್ರೆ ಮಾತುಕತೆ ನಡೆದದ್ದು ಏನೂ ಇಲ್ಲ, ಈ ಕಾಯ್ದೆಗಳನ್ನು ವಾಪಸ್ ತಗೊಂಡ್ಬರ್ರಿ. ಯಾಕೆ ವಾಪಸ್ ತಗೊಂಡ್ಬರ್ರಿ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಭಾರತ ದೇಶದ ರೈತರ ಹಿತಾಸಕ್ತಿಗೆ ಪೂರಕವಾಗಿದೆ ಅಂತ ನೀವು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರಿ, ಸರ್ಕಾರ ಹೇಳ್ತಾ ಇದೆ. ಹಾಗಿದ್ರೆ ನಮ್ಮ ಜೀವನ ಸುಧಾರಿಸೋಂಗಿದ್ರಿಗಿನ ನಮ್ಮ ಜೊತೆ ಯಾಕೆ ಚರ್ಚೆ ನಡೆಸಿರಲಿಲ್ಲ ಫಸ್ಟು ಕಾನೂನುಗಳು ತರೋದಕ್ಕಿಂತ ಮುಂಚೆ? ಒಂದನೇ ಪ್ರಶ್ನೆ ರೈತರದ್ದು. ಎರಡನೇದಾಗಿ ಪಾರ್ಲಿಮೆಂಟ್ ಅಲ್ಲೂ ಚರ್ಚೆ ನಡೆಸಿಲ್ಲ ಇದ್ರ ಬಗ್ಗೆ. ರೈತರ ಹತ್ರ ಚರ್ಚೆ ನಡೆಸಿಲ್ಲ, ಪಾರ್ಲಿಮೆಂಟ್ ಅಲ್ಲೂ ಚರ್ಚೆ ನಡೆಸಿಲ್ಲ. ಮತ್ತೆ ಇಷ್ಟು ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನು? ಇಷ್ಟು 3 ಅಂಶಗಳನ್ನ ನೀವು ಯಾರ ಹತ್ರ ಮಾತಾಡದಂಗೆ ತಂದಿರೋದ್ರಿಂದ ವಾಪಸ್ ತಗೊಳ್ಳಿ, ಮತ್ತೆ ಪ್ರಕ್ರಿಯೆ ಅಳವಡಿಸಿ, ನಮ್ಮ ಹತ್ರ ಚರ್ಚೆ ಮಾಡಿ, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ರಿ, ಎಲ್ರಿಗೂ ಇಷ್ಟ ಇದ್ರೆ ನೀವು ಇಂಪ್ಲಿಮೆಂಟ್ ಮಾಡಿ. ಇದು ಡೆಮಾಕ್ರೆಟಿಕ್ ಆಗಿದೆ. ಇದು ರೈತರು ವಾಪಸ್ ತಗೊಳ್ರಿ ಅಂತ ಕೇಳಿದ್ರ ಹಿಂದೆ ಈ ಪ್ರಾಸೆಸ್ನ ಅಳವಡಿಸ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅನ್ಯಾಯ ಏನಿದೆ? ಅದು ರೈತರು ಕೇಳಿರ್ತಕ್ಕಂಥದ್ದು ನ್ಯಾಯ ಇದೆ, ಸರ್ಕಾರ ಹೇಳಿರ್ತಕ್ಕಂಥದ್ದಲ್ಲಿ ಅನ್ಯಾಯ ಇದೆ. ಎಸ್ 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 ಇದು ಅಂಜನಪ್ಪ ಅವರೇ, ಈಗ ಪ್ರತಿಭಟನೆ ಸುದೀರ್ಘವಾಗಿ ಮುಂದಕ್ಕೆ ಹೋಗುವಂತ ಲಕ್ಷಣಗಳು ಕಾಣಿಸ್ತಾ ಉಂಟು. ಹೌದು, ಯಾವ ರೀತಿ ಬೆಂಬಲಗಳು ವ್ಯಕ್ತ ಆಗಬಹುದು, ಅಥವಾ ಪ್ರತಿಭಟನೆ ಮುಂದಕ್ಕೆ ಹೋಗುತ್ತಾ, ಅಥವಾ ಸರ್ಕಾರ ಕೂಡ ತನ್ನ ನಿಲುವಿಗೆ ಸರ್ಕಾರ ಅಂಟಿಕೊಂಡ್ರೆ ಏನಾಗಬಹುದು? ಕೊನೆಯದಾಗಿ ನಾವೀಗ ಒಂದು ಸಂವಾದ ಮುಗಿಸುವಂಥದ್ದಲ್ಲಿದ್ದೇವೆ. ನಾನು ಅಲ್ಲಿ ಬಾರ್ಡರ್ದಲ್ಲಿ ಕೆಲವರು ಯುವಕರನ್ನು ಭೇಟಿ ಮಾಡಿದ್ದೆ. ಅವರು ಭಗತ್ ಸಿಂಗ್ ಜೀವನದ ಪುಸ್ತಕಗಳು ಓದ್ತಾ ಇದ್ರು. ಆಮೇಲೆ ಭಗತ್ ಸಿಂಗ್ ಚಿಕ್ಕಪ್ಪ ಅಜಿತ್ ಸಿಂಗ್ ಅಂತ ಹೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಥ ಒಂದು ರೈತರು ಹೋರಾಟ ಮಾಡಿದ್ರು. ಅವರು ಬ್ಯಾಡ್ಜನ್ ಅನಿಸ್ತಾ ಇದ್ರು. ನಾನು ಅವ್ರು ಕೇಳಿದೆ, ಅಜಿತ್ ಸಿಂಗ್ ಬಗ್ಗೆ ಓದ್ತಾ ಇದ್ರಲ್ಲಿ ಯಾಕೆ ಅಂತ. ನನಗೆ ತುಂಬ ರೋಮಾಂಚನವಾಗ್ತಕ್ಕಂಥ ಒಂದು ಮಾಹಿತಿ ಅಲ್ಲಿ ನನ್ನ ಕಿವಿಗೆ ಬಿತ್ತು. 1907ರಲ್ಲಿ ಅದೇ ಪಂಜಾಬ್ನಲ್ಲಿ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬ್ರಿಟಿಷ್ ಸರ್ಕಾರ ಆದೇಶ ಹೊರಡಿಸಿದಾಗ ಅಜಿತ್ ಸಿಂಗ್ ಅಂದ್ರೆ ಭಗತ್ ಸಿಂಗ್ ಅವ್ರ ಚಿಕ್ಕಪ್ಪ ಅಲ್ಲಿರ್ತಕ್ಕಂಥ ಲಕ್ಷಾಂತರ ಜನಗಳನ್ನ ಮೊಬಿಲೈಸ್ ಮಾಡಿ 9 ತಿಂಗಳುಗಳ ಕಾಲ ಅಲ್ಲಿ ಬೀಡ್ಬಿಟ್ಟಿದ್ರಂತೆ. 9 ತಿಂಗಳುಗಳ ಕಾಲ ಬೀಡ್ಬಿಟ್ಟು ಬ್ರಿಟಿಷ್ ಸರ್ಕಾರವನ್ನೇ ಸೋಲಿಸಿರ್ತಕ್ಕಂಥ ಹೆಗ್ಗಳಿಕೆ ನಮಗಿದೆ. ಇನ್ನ ಚರಿತ್ರೆ ನಮಗಿದೆ, ಹೆಮ್ಮೆ ಇದೆ.
ಇನ್ನು ಈಗ ಈ ಸರ್ಕಾರವನ್ನು ಸೋಲಿಸೋದಕ್ಕೆ ನಮ್ಗೆ ಆಗೋದಿಲ್ವಾ, ಕಾಲೇ ಕಾನೂನು ವಾಪಸ್ ತಗೊಳ್ತಾನೆ, ವಾಪಸ್ ಹೋಗೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟು ಸ್ಫೂರ್ತಿ ಅವರ ದೇಹದಲ್ಲಿ ರಕ್ತದಲ್ಲಿ ಮನೆ ಮಾಡಿದೆ. ಅದಕ್ಕೆ ಕ್ರಾಂತಿಕಾರಿಗಳ ಹೋರಾಟ ವಿಚಾರ ಕೂಡ ಅವ್ರಿಗೆ ಇನ್ಸ್ಪೈರ್ ಆಗಿದೆ. ಆ ಚಳುವಳಿಯ ಉದ್ದಗಲಕ್ಕೂ ಕೂಡ ಕ್ರಾಂತಿಕಾರಿಗಳ ಹೆಸರುಗಳು ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಹಾಗಾಗಿ ಯಾವ ಕಾರಣಕ್ಕೂ ಅವರು ಹಿಂದಕ್ಕೆ ಹೋಗ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆಗ್ಲೇ ಹೇಳಿದೆ ನಾನು, ಮನೆಗೆ ಪತ್ರ ಬರೆದಿದ್ದಾರೆ, ನಿಮ್ಮ ಮನೆಯಲ್ಲಿ ಹೂವಿನ ಹಾರ ತಂದಿಟ್ಕೊಂಡ್ರಿ, ಈ ಚಳುವಳಿಯಲ್ಲಿ ಗೆದ್ದು ಬಂದರೆ ಕೊರಳಿಗೆ ಹೂವಿನ ಹಾರ ಹಾಕ್ರಿ, ಒಂದು ವೇಳೆ ಗೆದ್ದು ಬಂದಿಲ್ಲ ಅಂದರೆ ನಾನು ಹೆಡದ ಮೇಲೆ ಹೂವಿನ ಹಾರ ಹಾಕ್ರಿ. ಗೆಲುವು ಸೋಲಿನ ಪ್ರಶ್ನೆ ಅಷ್ಟೇ ಇರೋದು ನಮ್ಮ ಜೀವನದ ಪ್ರಶ್ನೆ ಅಂತ ಹೇಳಿದರೆ ಅಷ್ಟು ದಿಟ್ಟತನ ಅವ್ರಿಗಿದೆ. ಹಾಗಾಗಿ ಸ್ವಾತಂತ್ರ್ಯ ನಂತರದ ಜನ ಚಳುವಳಿ ಸಂಧಾನಾತೀತವಾಗಿ ಹೇಗೆ ನಡೀಬೇಕು ಅನ್ನೋದ್ರ ಬಗ್ಗೆ ದೆಹಲಿಯ ಹೋರಾಟ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾದರಿಯಾಗಿದೆ. ಇವತ್ತು ನಮ್ಮ ದೇಶದ ಎಲ್ಲ ಚಳುವಳಿಗಳು ಕೂಡ ಇದೇ ದಿಕ್ಕಿನಲ್ಲಿ ನಡೆಯುತ್ತಾರಾದ್ರಿಗಿನ ಜನಗಳ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುವ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಹೋಗ್ಬೋದು ನನಗೆ ಅನಿಸ್ತದೆ. ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ರಾಮಾಂಜನಪ್ಪನವರೇ, ಈ ಒಂದು ಸಂದರ್ಭದಲ್ಲಿ ನೀವು ದೆಹಲಿಯ ನಿಮ್ಮ ಈ ಒಂದು ರೈತ ಚಳವಳಿಯ ಹೋರಾಟದ ಅನುಭವವನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡದಕ್ಕಾಗಿ ನಾನು ನಿಮಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಎಸ್, ಇದು ರಾಮಾಂಜನಪ್ಪ ಆಲ್ದಳ್ಳಿಯವರು, ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು. ಅವರು ದಿಲ್ಲಿಯಲ್ಲಿ ರೈತ ಹೋರಾಟವನ್ನು ನೋಡಿಕೊಂಡು ಬಂದವರು, ಆ ಒಂದು ಚಳವಳಿಯಲ್ಲಿ ಭಾಗವಹಿಸಿದವರು. ಜೊತೆಗೆ ಇವತ್ತಿಗೆ ಕೂಡ ಅವರ ಸಂಘಟನೆಯ ಕಾರ್ಯಕರ್ತರು ಕರ್ನಾಟಕದಿಂದ ಆ ಒಂದು ಚಳವಳಿಗೆ ನಿರಂತರವಾಗಿ ಭಾಗವಹಿಸಿಕೊಂಡು ಬರ್ತಾ ಇದ್ದಾರೆ. ಆ ಚಳವಳಿಯ ಅಲ್ಲಿ ನಡೀತಾ ಇರೋ ಘಟನಾವಳಿಗಳು, ಆ ರೈತರಲ್ಲಿರುವಂಥ ಸ್ಫೂರ್ತಿ ಮತ್ತು ಅವರಲ್ಲಿರುವ ಒಂದು ಆ ಶಕ್ತಿ ಮತ್ತು ಅವರಲ್ಲಿರುವ ಆ ಬದ್ಧತೆ, ಎಲ್ಲ ವಿಚಾರಗಳನ್ನು ಭಾರಿ ಸ್ಪಷ್ಟವಾಗಿ ಆಲ್ದಳ್ಳಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಭಗತ್ ಸಿಂಗ್ ಇಡೀ ಒಂದು ಚಳವಳಿಗೆ ಯಾವ ರೀತಿ ಪ್ರೇರಣೆಯಾಗಿದ್ದಾರೆ. ಭಗತ್ ಸಿಂಗ್ ಅವರ ಚಿಕ್ಕಪ್ಪ ಏನು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರನ್ನು 9 ತಿಂಗಳ ಕಾಲ ಏನು ಪ್ರತಿಭಟನೆ ಕೋರಿ ತಾವು ಆವತ್ತಿನ ಕಾಲದಲ್ಲಿ ರೈತರ ಭೂಮಿಯನ್ನು ಸರ್ಕಾರ ಏನು ವಶಪಡಿಸಲಿಕ್ಕೆ ಕೊಂಡು ಬಂದಾಗ ಯಾವ ರೀತಿ ಪ್ರತಿಭಟನೆಯನ್ನು ತೋರಿದರು. ಸೊ ಆ ರೀತಿಯ ಆ ಸ್ಫೂರ್ತಿಯ ಚಳವಳಿ ಇವತ್ತು ಕೂಡ ದಿಲ್ಲಿಯ ನೆಲದಲ್ಲಿ ನಡೀತಾ ಉಂಟು ಅನ್ನುವಂಥ ಒಂದು ಸಾಕ್ಷಾತ್ ಮಾಹಿತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಬಿಫೋರ್ ಮೀಡಿಯಾ ವತಿಯಿಂದ ನಿರಂತರವಾಗಿ ರೈತರ ಚಳವಳಿಯ ರೈತರ ಹೋರಾಟ ಮತ್ತು ಈ ಕೃಷಿ ಕಾಯ್ದೆ ಬಗ್ಗೆ ಮಾತಾಡಿಕೊಂಡು ಬಂದಿದ್ದೇವೆ. ಒಂದು ಸ್ಪಷ್ಟ ಉದ್ದೇಶ ನಮ್ಮಲ್ಲಿ ಕೂಡ, ಯಾಕಂತ ಹೇಳಿದ್ರೆ ಇವತ್ತು ದೇಶದ ರಾಷ್ಟ್ರೀಯ ಇರ್ಬೋದು ಅಥವಾ ಪ್ರಾದೇಶಿಕ ಅಥವಾ ಯಾವುದೇ ಪ್ರಾಂತೀಯ ಮಟ್ಟದ ಮಾಧ್ಯಮಗಳು ಕೃಷಿ ರೈತರ ಬಗ್ಗೆ, ರೈತರ ಹೋರಾಟದ ಬಗ್ಗೆ, ರೈತರ ಚಳವಳಿ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಜನರ ಮುಂದೆ ಇಡ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಅಥವಾ ಒಂದಷ್ಟು ವಿಚಾರಗಳನ್ನು ಅಥವಾ ಒಂದು ರೈತರ ಚಳವಳಿಯ ವಿಚಾರಗಳನ್ನು ಜನರ ಮುಂದೆ ಇಡುವಂಥದ್ದು ನಮ್ಮ ಧರ್ಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಸೊ ಅಂತಿಮವಾಗಿ ತೀರ್ಮಾನ ತಗೊಳ್ಳುವಂಥದ್ದು ಅದು ವೀಕ್ಷಕರಿಗೆ ಬಿಟ್ಟದ್ದು. ಎಸ್, ಇಷ್ಟು ಹೇಳಿ ಇವತ್ತಿನ ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ರಾಮಾಂಜಪ್ಪನವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸರ್ ಹೇಳಿ ಈ ಒಂದು ಸಂವಾದವನ್ನು ಮುಗಿಸಿದೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.